ಬಲಗೊಂಡು ಭಕ್ತಿಯೇ ಅಂಬಿಕಾ ಸುತ ವಿಘ್ನರಾಜನ ಪ್ರೀತಿ ಸಂಸ್ತುತಿಸಿ ಅಮೃತಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪಡ ಮಡುದವರ್ಣಿಕನಿ ಕಥಾಮೃತವಂ ಇರುವಂತಹ ಸ್ಥಳ ಸತ್ರಾರ್ಜಿತ ಓಲಗ ವಿತ್ತ ವಿಚಾರ ಬೃಂದಾವನ ಸತ್ರಾರ್ಜಿತನು ವಿಭವದಿ ಸತ್ರಾರ್ಜಿತನು ವಿಭವದಿ ಬಂದು ಲಗದಿ ಮಂಡಿಸಿದಂತೆ ಚಾರಕರೇ ಪರಿಹಾರವಾಗುತ್ತದೆ ಎನ್ನುವುದಕ್ಕೆ ಈ ಸತ್ರಾರ್ಜಿತ ಜೀವನವೇ ಒಂದು ಸಾಕ್ಷಿ. ಒಂದು ಕಾಲದಲ್ಲಿ ಸಮರ್ಥವಾದಂತಹ ನಾಯಕತ್ವದ ಕೊರತೆಯಿಂದ ಹೋದರು, ಅಂಧಕರು, ಕೃಷ್ಣರು ಎಲ್ಲರೂ ಬೇರೆ ಬೇರೆಯಾಗಿದ್ದಂತಹ ಕಾಲದಲ್ಲಿ ಯಾದವರ ನೇತೃತ್ವದಲ್ಲಿ ಅವರೆಲ್ಲರೂ ಒಂದಾದರು. ಅದೇ ಕಾಲಕ್ಕೆ ಸರಿಯಾಗಿ ನಮ್ಮ ಈ ವೃಂದಾವನವೂ ಕೂಡ ಯಾದವರ ಆಳ್ವಿಕೆಗೆ ಒಳಪಟ್ಟು ಸಮೃದ್ಧವಾದಂತಹ ರಾಜ್ಯವಾಗಿ ಹೊರಹೊಮ್ಮಿತು. ಹೀಗಿರುವಾಗ ಒಮ್ಮೆ ಅಕಾಲವಾದಂತಹ ಭೀಕರ ಬರಗಾಲವು ನಮ್ಮ ರಾಜ್ಯಕ್ಕೆ ಬಂದೊದಗಿತು. ಪ್ರಜೆಗಳ ಹಿತವನ್ನು ಕಾಯಬೇಕಾದುದು ರಾಜರಾದವನ ಕರ್ತವ್ಯವಲ್ಲವೇ? ಹಾಗೆ ತಿಳಿದವನು ನಾನು. ಹಾಗಾಗಿ ದೇವರ ಅವಕೃಪೆಯೇ ಈ ಭೀಕರವಾದಂತಹ ಬರಗಾಲಕ್ಕೆ ಕಾರಣವೆಂದು ತಿಳಿದಂತಹ ನಾನು ಭಗವಾನ್ ಭಾಸ್ಕರನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನಾಚರಿಸಿದೆ. ಉಳಿದಂತಹ ಭಾಸ್ಕರನಲ್ಲಿ ನನ್ನ ಕಷ್ಟವನ್ನೆಲ್ಲ ಭಿನ್ನವಿಸಿಕೊಂಡೆ. ಕರುಣಾಮಯ್ಯಾದಂತಹ ಭಗವಾನ್ ಭಾಸ್ಕರನು ದಿವ್ಯವಾದಂತಹ ಅಮೂಲ್ಯವಾದಂತಹ ಸಮಂತಕ ಮಣಿಯನ್ನೂ ನನಗನುಗ್ರಹಿಸಿದ. ದಿನವೊಂದಕ್ಕೆ 8 ಮಣ ಚಿನ್ನವನ್ನು ಕೊಡುವಂತಹ ಆ ದಿವ್ಯವಾದಂತಹ ಮಣಿಯ ಪ್ರಭಾವದಿಂದ ನಮ್ಮ ರಾಜ್ಯದ ಬರಗಾಲವು ನೀಗಿತು. ದೇಶ ಸಂಪನ್ನವಾಯಿತು. ಪ್ರಜೆಗಳು ಸಂತುಷ್ಟರಾದರು. ಈಗ ಎಂದಿನಂತೆ ಒಳಗಷ್ಟವಾದಂತಹ ಈ ಹೊತ್ತಿನಲ್ಲಿ ಪ್ರಜೆಗಳ ಸುಖ ದುಃಖಗಳೇನಾದರೂ ನನ್ನಿಂದ ಪರಿಹಾರವಾಗಬೇಕೆಂದಿದ್ದರೆ ಈ ಸಭೆಯಲ್ಲಿ ಮಂಡಿಸಬಹುದು.
ನಂಬಿ ವನವನ್ನು ಕೇಳು 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 ಧರಣಿ ಬಾಲ ಎದ್ದೇಳಿ ಎದ್ದೇಳಿ, ಬಹಳ ಗಡಿಬಿಡಿಯಲ್ಲಿ ಬಂದಿದ್ದೇವೆ ಒಡೆಯ. ನೀವು ಚಾರಕರಲ್ವೇ? ಹ್ಞೂ ಒಡೆಯ. ವನಪಾಲಕರಲ್ವೇ? ಹೌದು ಒಡೆಯ. ವನವನ್ನು ಕಾಯುವುದಕ್ಕಾಗಿ ನಿಮ್ಮನ್ನ ನೇಮಿಸಿದ್ದೇನಲ್ಲ, ಹ್ಞೂ ಒಡೆಯ. ಅದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಕಾರಣ ಇಷ್ಟೇ, ಏನ್? ಕಾಡು ಮೃಗಗಳೆಲ್ಲ ಊರಿಗೆ ಬಂದಿದೆ. ಹೌದೇ? ಹೌದು. ವನ್ಯಮೃಗಗಳ ಉಪಟಳವೇ? ಒಂದೆರಡಾದ್ರೆ ಲೆಕ್ಕ ಹಾಕಬಹುದು. ಹ. ಹಿಂಡು ಹಿಂಡಾಗಿ ಬಂದು ನಾವು ಬೆಳೆಸಿದಂತಹ ಕೃಷಿಗಳನ್ನೆಲ್ಲ ನಾಶ ಮಾಡಿದೆ ಒಡೆಯ. ಹೌದೇ? ಹೌದು ಒಡೆಯ. ಹಾಗಾದ್ರೆ ತಡ ಮಾಡುವುದಲ್ಲ, ಕೇಳಿ ವನಪಾಲಕರು ನುಡಿಯರು ಕಾಳಿಮೃಗ ಬೇಟೆಯನ್ನು ಮಾಡುವ ಶೀಘ್ರದಲ್ಲಿ ವನ್ಯಪ್ರಾಣಿಗಳಿಂದ ತೊಂದರೆಯುಂಟಾಗಿದೆ ಎಂದು ಇತ್ತ ಕಡೆಗೆ ಬಂದಿದ್ದೀರಾ? ಹೌದು ಒಡೆಯ. ಬೆದರದಿರಿ. ಅರಸನಾದವನು ಯೋಗ್ಯ ಕಾಲಕ್ಕೆ ಬೇಟೆಯಾಡಿ ವನ್ಯಪ್ರಾಣಿಗಳಿಂದ ನಿಮಗೆ ರಕ್ಷಣೆಯನ್ನು ಕೊಡಬೇಕಾಗುತ್ತದೆ. ಹೌದು ಒಡೆಯ. ನಾನು ಸ್ವಲ್ಪ ತಡ ಮಾಡಿದೆ, ಹಾಗಾಗಿ ಇನ್ನೂ ತಡ ಮಾಡುವುದು ಬೇಡ. ಬರುವಾಗಲೇ ಆಯುಧವನ್ನೆಲ್ಲ ಹಿಡಿದುಕೊಳ್ಳಿ, ನಾನು ಸಿದ್ಧರಾಗುತ್ತೇನೆ. ಸಂಗಮದ ಬೇಟೆಗೆ ಬರಲಿ ನಾನು ಹೋದೆ. ಪ್ರಣಾಮಗಳು. ಎದ್ದೇಳು ಪ್ರಸೇನ. ಏನೋ ಆಶ್ಚರ್ಯವಿದು. ವನಪಾಲಕರಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸಬೇಕಾಗಿ ಧನುರ್ಮಾನಗಳನ್ನು ಹಿಡಿದು ಬೇಟೆಗಾಗಿ ನೀನೇ ಹೊರಟಿ ನಿಂತಿದ್ದೀಯಾ? ಹೋಗುವಂತಹ ಅಗತ್ಯವಿಲ್ಲ. ನಿನ್ನ ತಮ್ಮ ನಾಡಿದ್ದೇನೆ, ನನಗೊಂದು ಆಶೀರ್ವಾದ ಮಾಡು. ಆ ದುಷ್ಟ ಮೃಗಗಳನ್ನೆಲ್ಲ ಕೊಂದು ನಾನು ಮಾಡ್ತೇನೆ. ತಮ್ಮ ಪ್ರಸೇನ, ನಿನ್ನ ವೀರತ್ವದ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಬೇಟೆಗೆ ನಾನು ಹೋಗುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀಯಲ್ಲ, ಇದು ಮೆಚ್ಚುವಂತಹ ವಿಷಯವೇ. ಆದರೆ ನಿನ್ನನ್ನು ಕಳಿಸುವುದಕ್ಕೆ ನಾನು ನನ್ನ ಮನಸ್ಸು ಒಪ್ಪಬೇಕು. ಯಾಕೆ? ನೀನಿನ್ನು ಸಣ್ಣ ಖಂಡಿತವಾಗಿ ಇಲ್ಲ. ಗುರುಮಠವನ್ನು ಸೇರಿ ಯೋಗ್ಯ ಗುರುಗಳಿಂದ ಬೇಕಾದಂತಹ ಶಾಸ್ತ್ರ ವಿದ್ಯೆಗಳನ್ನೆಲ್ಲ ಕರಗತ ಮಾಡಿಕೊಂಡವ ನಾನು. ಸಣ್ಣವನಾದ್ರೂ
ಕಲಿತಂತಹ ವಿದ್ಯೆಗೆ ಬಾಲ್ಯತನವಿಲ್ಲ. ಇನ್ನೊಂದು ಆಶೀರ್ವಾದ ಮಾಡು, ನಾನು ಸಣ್ಣವನು ದೊಡ್ಡವನೆನ್ನುವುದನ್ನು ಅಲ್ಲಿ ತೋರಿಸಿಕೊಡ್ತೇನೆ. ಹರಿಗಳು ನಟರಾಜನಾಗಲು ಕರುಣಿಸುವವಿ ನಯವ ಬೇಟೆಗೆ ಪರದಿ ಪೊರಡಲ್ಗೆ ಶಮಂತ ಗಮನೀಡುತ್ತಲೇ ನಿನ್ನ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಇದು ನಿನ್ನ ಪ್ರದರ್ಶನಕ್ಕೆ, ನಿನ್ನ ಪರಾಕ್ರಮದ ಪ್ರದರ್ಶನಕ್ಕೆ ಇದೊಂದು ವೇದಿಕೆಯೇ ಸರಿ. ಸರಿ. ನೀನು ಹೋಗುವಾಗ ಒಬ್ಬನೇ ಹೋಗುವುದಲ್ಲ, ಮತ್ತೆ ಚಾಲಕರನ್ನೆಲ್ಲ ಕೂಡಿಕೊಂಡು ಹೋಗು. ಜೊತೆಗೆ ನಿನಗೊಂದು ಸಮಂತಕ ಮಣಿಯನ್ನು ನಾನು ನೀಡುತ್ತಾ ಇದ್ದೇನೆ, ಇದನ್ನು ತೆಗೆದುಕೋ. ಇದು ನಿನ್ನ ರಕ್ಷಣೆಯನ್ನು ಮಾಡುತ್ತದೆ. ಹೋಗಿ ಬಾ, ಶುಭವಾಗಲಿ. ಹೋಗಿ ಮಾಡ್ತೇನೆ. ಆಯ್ತಲ್ಲ? ಹೋಗುವ.
ಮುಂದಕ್ಕೆ ಭಾರತದಲ್ಲಿ ತನ್ನ ಜನಸಾಗರ ಕೆಟ್ಟ ಕಾಮನ ಮೃಗವೇ, ಮೃಗರಾಜನಾದಂತಹ ಕೇಸರಿಯೇ, ಈ ಕಾಡಿನಲ್ಲಿರುವಂತಹ ಪ್ರಾಣಿಗಳನ್ನೆಲ್ಲ ಕೊಲ್ಲುತ್ತಾ ಮುಂದುವರಿತಾ ಇದೆ. ಆ ಸಮಯದಲ್ಲಿ ಪ್ರತಿಸ್ಪರ್ಧಿಯಾಗಿ ವಿರೋಧಿಯಾಗಿ ಬಂದೆಯೋ ಲೆಕ್ಕಿಸಲಾರೆ. ಇದು ಒಂದೇ ಒಂದು ಶರದಿಂದ ನಿನ್ನ ಕೊಲ್ಲುವೆ. ಎರಡು ಕೈಗಳು ತಿಕ್ಕಿ ನೀನು ಬಿಟ್ಟಂತಹ ಬಾಣವನ್ನು ನನ್ನ ಎರಡು ಕೈಗಳಿಂದ ಕರಗಳಿಂದ ತಿಕ್ಕಿ ಚೂರ್ಣ ಮಾಡಿ ಬಿಸಾಕಿದ್ದೇನೆ. ಹೇಗೆ ನಾನು ಪ್ರಯೋಗಿಸಿದಂತಹ ಬಾಣವನ್ನು ದಿಕ್ಕಿ ಚೂಡವ ಗೈದೆಯ ಬೆದರಲಾರೆ ಒಂದೇ ಆಯುಧವನ್ನು ಹಿಡಿದು ಬಂದಲ್ಲ. ಇದು ಹಿಡಿದಂತಹ ಕಠಾರಿ ನಿನ್ನ ಶಿರಚ್ಛೇದಿಸಿದ. ಖಡ್ಗವನ್ನು ಪ್ರಯೋಗಿಸಿದೆ. ನೀನು ಪ್ರಯೋಗಿಸಿದ ಖಡ್ಗವನ್ನು ತುಂಡರಿಸಿ ಬಿಸಾಕಿದ್ದಾಳೆ.
ಚಿತ್ತವ ಪಾಲಿಸಿ ಕೋಲೊಳಗೆ ರಂಜಿಸುವ ಮಣಿಯನ್ನು ಕೊಂಡು ವೇಗದಲ್ಲಿ ಯಾರು ಆ ನರನನ್ನು ಬಂಧಿಸೇ ತಡ ಅವನ ಕುತ್ತಿಗೆಯಲ್ಲಿ ಶೋಭಾಯಮಾನವಾದಂತಹ ಮಣಿ ಒಂದಿತ್ತು. ಆ ಮಣಿಯನ್ನು ಕಸಿದಿದ್ದೇನೆ, ಬಾಯಿಯಲ್ಲಿ ಕಚ್ಚಿಕೊಂಡಿದ್ದೇನೆ. ಕಾರಣದಲ್ಲಿ ಮುಂದೆ ಶ್ರೀರಾಮನ ಧ್ಯಾನದಲ್ಲಿದ್ದ ಮನುಷ್ಯನ ಅಗ್ರತನ ಕೇಳಿಸಿದ್ದು ಪರ್ವತದಿಂದ ಕೆಳಗಿಳಿದು ಬಂದ್ರೆ ತಲ ಕೆಟ್ಟ ಮೃಗವೇ ಮನುಷ್ಯನನ್ನು ಕೊಂದು ಅವನ ಕೊರಳಲ್ಲಿ ಇರುವಂತಹ ಮಣಿಯನ್ನು ಕಚ್ಚಿಕೊಂಡು ಈ ದಾರಿಯಾಗಿ ಹೋಗ್ತಾ ಇದ್ಯಾ? ನಿಲ್ಲು, ಕೊಡು, ಕೊಡು. ನೀನು ಯಾರು? ಈ ಕಾರಣದಲ್ಲಿ ನನಗೆ ಭಯಪಟ್ಟು ತಿರುಗುವಂತಹ ಬಲ್ಲೂಕ ನೀನು. ಅಯ್ಯ, ನನ್ನ ಮುಂದೆ ಬಂದು ನಿಂತಿದ್ದಿ. ಮಾತ್ರವಲ್ಲ, ನನ್ನಲ್ಲಿರುವುದನ್ನು ಕೇಳ್ತಾ ಇದ್ದಿ. ಮಣಿ ಕೊಡು. ಈಗ ನಾನು ಯಾರು ಬಲ್ಲೆಯ? ಯಾರು? ನೀನು ಎಣಿಸಿದಂತೆ ಸಾಮಾನ್ಯ ಸಿಂಹನಲ್ಲ ನಾನು. ಈ ಕಾಡಿನ ಹರಿ ಇದ್ದೇನೆ. ಹರಿ ನೋಡಿದ್ದ ನಿನಗೆ ಯಾರು ಅಭಿಷೇಕವನ್ನು ಮಾಡಲಿಲ್ಲ. ಏನು? ನಿನಗೆ ಯಾರು ಪಟ್ಟಾಭಿಷೇಕವನ್ನು ಮಾಡಲಿಲ್ಲ. ಆದರೆ ಸ್ವಯಮೇವ ಮೃಗೇಂದ್ರತ ಸೃಷ್ಟಿಯೇ ನನಗೆ ಪಟ್ಟಾಭಿಷೇಕ ಮಾಡಿದೆ. ತಾನು ಕಾಡಿನ ರಾಜ. ಮೃಗಗಳೆಲ್ಲ ನನ್ನ ಹೇಳಿಕೆಯಂತೆ ನಡೆದುಕೊಂಡು ಬರಬೇಕು. ಇಷ್ಟರವರೆಗೆ ನಡೀತಾ ಇತ್ತು. ಹೀಗೆನ್ನುವಂತಹ ಗರ್ವ ನಿನ್ನ ತಲೆಗೆ ಏರಿದೆ. ಹರಿಹರರನ್ನು ನಾನೊಂದು ಲೆಕ್ಕಕ್ಕೆ ನಾನು ತೆಗೆದುಕೊಳ್ಳಲಾರೆ. ಮತ್ತೆ ಅಂತಹ ವಿಕ್ರಮಿಯಾದಂತಹ ಈ ಜಾಂಬವಂತನ ಮುಂದೆ ಎಲ್ಲ ನಿನ್ನ ಪರಾಕ್ರಮ ನಡೆಯದು. ನೋಡಲು
ಸಾರುವ ಮಣಿಯ ನೀಡಲು ಬಲ್ಲುತ್ತಾನೆ. ಎಷ್ಟಿಂಚಿತ್ತು ಬಲ್ಲುಕ ನೀನು. ಕಾಡಿನ ಹರಿ ಇದ್ದೇನೆ ಅಂತ ಹೇಳಿದ್ರೆ ಹರಿಹರರನ್ನು ನಾನು ಲೆಕ್ಕಿಸೆ ಎನ್ನುವ ಹಾಗೆ ಹೇಳ್ತಾ ಇದ್ದಿ. ವರ್ತಮಾನ ಕಾಲದಲ್ಲಿ ಒಂದೊಮ್ಮೆಗೆ ಹರಿಹರರಿಗಿಂತ ನಾನೇ ಮೇಲು ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಮಣಿಯ ವಿಚಾರವನ್ನು ಬಿಟ್ಟು ಇಲ್ಲಿಂದ ತೊಲಗಿದರೆ ಲೇಸು, ಇಲ್ಲದೆ ಹೋದರೆ ನಿನ್ನನ್ನು ಕೊಂದು ನನ್ನ ಬೇಟೆಯನ್ನು ಮುಂದುವರಿಸ್ತೇನೆ. ಸಾಧು ಪ್ರಾಣಿಗಳನ್ನು ಕೊಂದು ತಿಂದು ಸೊಕ್ಕು ನಿನ್ನ ತಲೆಗೇರಿದೆ. ಪರಮಶೋಧಗಳಿಂದ ಜ್ವಲಿಸುವ ವರಶಮಂತ ಕಮ್ಮನಿಯ ಜಾಂಬವ ಹರುಷದಿ ಕೊಂಡೊಯ್ದು ಗುಹೆಯನ್ನು ಕೊಟ್ಟು ವೇಗದಲ್ಲಿ ತಾರನಾಡುವುದಕ್ಕೆ ಕೊಟ್ಟಿಲ್ಲ ಹುರುಗಿ ಬಂಧಿಸಿ ಹರುಷದೊಳಗಿರಿ ಪರಮ ಶೋಭೆಗಳಿಂದ ಜ್ವಲಿಸುವ ಸಿಂಹವನ್ನು ಕೊಂದಿದ್ದಾನೆ, ಅದರ ಕೈಯಲ್ಲಿರುವಂತಹ ಮಣಿಯನ್ನು ಎಳೆದುಕೊಂಡಿದ್ದೇನೆ. ಆಹ್, ಎಂತಹ ಪ್ರಕಾಶ! ಕತ್ತಲೆ ತುಂಬಿದ ಕಾಡಿನಲ್ಲಿ ದಿವ್ಯ ಪ್ರಭೆ. ಸಂತೋಷವಾಗ್ತಾ ಇದೆ. ಇದನ್ನು ನನ್ನ ಗುಹೆಯೊಳಗೆ ಕೊಂಡು ಹೋಗ್ತೇನೆ. ತೊಟ್ಟಿಲಲ್ಲಿ ಮಲಗಿರುವಂತಹ ಪ್ರವೀರ ಆಗಾಗ ಅಳ್ತಾ ಇರ್ತಾನೆ. ನನಗೆ ಅದನ್ನು ಕಾಣುವುದಕ್ಕಾಗುವುದಿಲ್ಲ. ಮಗಳಾದಂತಹ ಜಾಂಬವತಿ ಎಷ್ಟೋ ಸಲ ನನ್ನಲ್ಲಿ ಹೇಳಿಕೊಂಡದ್ದುಂಟು, ಈ ಮಣಿಯನ್ನು ತೊಟ್ಟಿಲ ಹುರಿಗೆ ಕಟ್ಟಿದರೆ ಮಗು ನಿದ್ದೆಯಿಂದಿದ್ದು ಆ ಮಣಿಯನ್ನು ಕಣ್ಣು ಬಿಟ್ಟು ಕಾಣ್ತದೆ, ಕಿಲ ಕಿಲನೆ ನಗುತ್ತದೆ, ಯಾವಾಗಲೂ ಆಡ್ತಾ ಇರ್ತದೆ. ಆದ ಕಾರಣ ವೇಳೆ ಕಳೆಯುವುದಿಲ್ಲ, ನನ್ನ ಗುಹೆಯ ಮನೆ ಸೇರಿಕೊಳ್ತೇನೆ. ಇರುವಂತಹ ಸ್ಥಳ ಬಲಭದ್ರ ಸ್ವಾಮಿ ಮೂಲಾಗಿ ಓಲದಂತ ವಿಚಾರ.
ವನ ಬಯಸಿದೊರಗಿರುವ ಸೌಭಾಗ್ಯ ರಮಣಿ ರೇವತಿ ಸಹಿತ ಮೆರೆದಿದ್ದನಾಗ ಧರಣಿ ಪಾಲಕ ಕೇಳು ನಿನಗೆ ನಾನು ಸದಾ ಚಿರಣಿ. ವರುಣದೇವರ ದಯೆಯಿಂದಲಾಗಿ ನಿರ್ಮಿಸಲ್ಪಟ್ಟಂತಹ ಈ ವಿಶಾಲವಾದಂತಹ ಈ ದ್ವಾರಕೆಯಲ್ಲಿ ವರ್ತಮಾನದಲ್ಲಿ ಚಕ್ರವರ್ತಿಯೋಪಾದಿಯಲ್ಲಿ ನಾನು ಬದುಕ್ತಾ ಇದ್ದೇನೆ ಎನ್ನುವಂಥದ್ದು ಸಂತೋಷವಾದಂತಹ ವಿಷಯ. ಚರಿತ್ರೆಯಲ್ಲಿ ಬರುವಂತಹ 3 ರಾಮರಲ್ಲಿ ಶ್ರೇಷ್ಠ ರಾಮನಾಗಿ ಬೆಳೆಯಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯೊಂದಿಗೆ ಆರ್ಯಾವೃತವಾದಂತಹ ಈ ಲೋಕಕ್ಕೆ ಒಂದು ಕಾಲಕ್ಕೆ ನನ್ನ ನಾಯಕನಾಗಬೇಕು ಎನ್ನುವಂತ ಅಮಿತವಾದಂತಹ ಆಕಾಂಕ್ಷೆಯಿಂದ ಜಯ ನಾರಾಯಣ ಭವಭಯ ನಿವಾರಣ ಜಯ ನಾರಾಯಣ ಜಯ ನಾರಾಯಣ ಭವಭಯ ನಿವಾರಣ ಕರುಣದಿ ಸಲಗೋ ಕರುಣ ಸಿಂಧಿ ಜಯ ನಾರಾಯಣ ನಾರಾಯಣ ಜಯ ನಾರಾಯಣ ನಾರಾಯಣ ಅದುರದಿ ಬರುತ್ತಿದ್ದ ನಾರದ ಮುನಿಯ ನಾರದ ಮುನಿಯನು ಕಾಡುವ ದೋಷದಿಂದ ಕಾಡುತ್ತ ದೋಷದಿಂದ ಭೂರಿ ಆಸನವಿತ್ತು ಪಾದ ಪೂಜೆಯ ಗೈದು ಅವೋ ಭೂರಿ ಆಸನವಿತ್ತು ಪಾದ ಪೂಜೆಯ ಗೈದು ಸವಾರಿ ಆಗಮಯರಿಂದ ನಿಮ್ಮ ಸವಾರಿ ಆಗಮಯರಿಂದ ಪೂರದಿ ಬರುತ್ತಿದ್ದ ನಾರದ ಮುನಿಯ ನೋಡಿ ವಿಶಾರದನಾದಂತ ನೀನು ದ್ವಾರಕೆಗೆ ಬಂದಾಗ ಮೊದಲೇ ಬಿರುಗುತ್ತಿದ್ದಂತಹ ದ್ವಾರಕೆ ಮತ್ತಷ್ಟು ಬಿರುಗುವುದಕ್ಕೆ ಆರಂಭ ಆಯಿತು. ಬರಬೇಕು ಅಂತ ಹೇಳಿದ್ರೆ ನೀನು ಬರುವವನಲ್ಲ, ಬರಬಾರದು ಅಂತ ಹೇಳಿದ್ರೆ ಬಾರದೇ ಇರುವವನಲ್ಲ. 3 ಹೊತ್ತಲ್ಲಿ 3 ಬೆಳಿಗ್ಗೆಯಲ್ಲಿ 3 ಲೋಕವನ್ನು ಸಂಚರಿಸುವಷ್ಟು ವೇಗದವನಿರು. ನಮಗೆಲ್ಲ ಅಷ್ಟು ಅವಸರ ಬೇಕು ಅಂತಿಲ್ಲ. ಯಾವಾಗಲೂ ನೀನು ವೇಗದಲ್ಲಿ ಸಂಚರಿಸುವುದಕ್ಕಿಂತ ಇವತ್ತು ಸ್ವಲ್ಪ ವೇಗವು ಆವೇಗವು ನಿನ್ನಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಬರಬೇಕು, ಈಗ ಬರಬೇಕು. ಇದಕ್ಕಿಂತ ದೊಡ್ಡ ಆಸನ ಇಲ್ಲಿಲ್ಲ. ಇದ್ದದರಲ್ಲಿ ದೊಡ್ಡದಂತೆ ಹೌದಲ್ಲ, ಸುಧಾರಿಕೆ ಅಲ್ಲ, ಇದ್ದದರಲ್ಲಿ ದೊಡ್ಡ ಆಸನ ಬರಲಿದೆ. ಅಲ್ಲೇ ನಿನ್ನನ್ನು ಕೂತುಕೊಂಡಿದ್ದೇನೆ. ಯಾಕಂದ್ರೆ ಯತಿ ಮುನಿಗಳು ಅಂತ ಹೇಳಿದ್ರಲ್ಲ, ನಮಗೆ ಬಹಳ ಪ್ರೀತಿ. ಬೇರೆ ಯಾರಲ್ಲಿಯೂ ನಿನ್ನ ಕಾಲು ತೊಳಸಿದ್ರೆ ನಿನ್ನ ಕಾಲು ಸಣ್ಣದಾಗುತ್ತದೆ ಎನ್ನುವ ಕಾರಣಕ್ಕೋಸ್ಕರ ನಾನೇ ಅದನ್ನು ತೊಳೆದಿದ್ದೇನೆ. ಅದರಿಂದ ಸುರಿಯುವ ಜಲವನ್ನು ನನ್ನ ತಲೆಗೆ ಸುರಿದಿದ್ದೇನೆ. ನೀನು ಆಶೀರ್ವಾದ ಮಾಡುತ್ತೀಯೋ ಬೇಡುವಂತಲ್ಲ, ನಮ್ಮ ಸತ್ಕಾರದ ವೈಭವ ಇಷ್ಟು ದೊಡ್ಡದು ಅಂತ ಜನರಿಗೆ ಗೊತ್ತಾಗಬೇಕ ಬೇಡ. ಹೇಳಿ ನೀನು ಶ್ರೀಕೃಷ್ಣ ಪ್ರಚಾರ ಸಮಿತಿ ಅಧ್ಯಕ್ಷ ಅಲ್ವಾ? ಬಂದ್ರೆ ಅಲ್ಲಿಗೆ ಹೋಗುದು ನೀವು, ಇಲ್ಲಿಗೆ ಬರುವ ಪ್ರಸಂಗ ಇಲ್ಲ. ಕೊನೆಗೆ ಹೋಗುವಾಗ ನನಗೊಂದು ಕೈ ತೋರಿಸಿ ಹೋಗುದು. ಬರ್ತೇನೆ ಬಲರಾಮಣ್ಣ ಒಳ್ಳೆದಾಗಲಿ ಅಂತ. ಹಾಗಂತ ಇವತ್ತು ಹಾಗಲ್ಲ, ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ಹೌದಲ್ಲ, ರಾಮಭವನಕ್ಕೆ ಬಂದಿದೆಯಲ್ಲ. ಏನು ವಿಶೇಷ, ಏನಾಗಬೇಕು ನನ್ನಿಂದ ತಿಳಿಸಿದೆಯಾ? ಶ್ರೀಕೃಷ್ಣನೇ ಜಗಪಾಲನೆಗೆ ಅವತಾರಗೆ ನಿಗವು, ಶ್ರೀಕೃಷ್ಣನೇ ಜಗಪಾಲನೆಗೆ ಅವತಾರಗೆ ನಿಗವು. ಬೇಳಲಾರಿನ ಬಂದು ಜನ
ಕೇಳಲಾರೆನು ಬಂದು ಜನರನ್ನು ತಾಳಿ ಗರ್ವವ ಬಾರಿದ ನಿಷ್ಠುರ ಶಯನಕ್ಕೆ ಯೋಗ್ಯವೇ ಸರಿಪೇಣ ಬುದ್ಧಿಗಳನ್ನು ದಯೆಯಲ್ಲಿ ಕೇಳು ಹಲದರ ಕೇಳರಿದುದನು ಶ್ರೀಕೃಷ್ಣನಿ ಜಗಪಾಲನೆಗೆ ಅವತಾರ ಗತಿಯನು ಹಲದರ ಬರ್ಬೇಕಾದ್ರೆ ಬಹಳ ಯೋಗ್ಯತೆ ಬೇಕಾಗ್ತದೆ, ಹೌದೌದು, ಗೌರವವು ಸಿಗ್ತದೆ. ಇದಂತ ಸಭೆ ಆಗಲಿ, ಆದ್ರೂ ಬಂದಿದ್ದೇನೆ. ಗೊತ್ತಿದ್ದದನ್ನು ಹೇಳ್ತೇನೆ ಈಗ. ಆಗದಾ? ಹೇಳು. ನೀನು ಯಾರು? ಬಲಭದ್ರರಾಯ ಹೌದಲ್ಲ? ನಿನ್ನ ತಮ್ಮ ಯಾರು? ಇದು ಮೊದಲನೇ ತರಗತಿಯ ಮಕ್ಕಳಿಗೆ ಮೊದಲನೇ ದಿನ ಹೇಳಿದಾಗ ಮೊದಲ ಪಾಠ ಅಲ್ಲ ಇದು. ನಿನ್ನ ತಮ್ಮ ಯಾರು? ಜಗತ್ತಿನಲ್ಲಿ ಹುಟ್ಟಿದವ ಯಾರು? ದೇವರ ದೇವ ಹೌದಾ? ನೀವೆಲ್ಲ ಹಾಗೆ ಹೇಳುದು. ಹೌದು, ಯಾವಾಗಲೂ ಕೊಂಡಾಡ್ತಾ ಇದ್ದೇವೆ, ಭಜನೆ ಮಾಡ್ತಾ ಇದ್ದೇವೆ. ತಮ್ಮ ದೇವ ಆಗುವಾಗ ಅಣ್ಣ ಏನಾಗ್ತಾನೆ? ಏನಾಗ್ತಾನೆ ಅಂತ ದೇವಣ್ಣ ಆಗ್ತಾನೆ. ಹೌದಾ? ಆದ್ರೆ ಒಂದು ವಿಚಾರ, ತಮ್ಮ ಇದ್ದಾನಲ್ಲ ನಿನ್ನ ತಮ್ಮ ಕೃಷ್ಣದೇವ, ಅವ ಕೆಲವೆಲ್ಲ ನಮ್ಮವರೊಡನೆ ಕೆಲವು ನಿಷ್ಠುರವನ್ನು ಕಟ್ಟಿಕೊಂಡಿದ್ದಾನೆ ಸಂಬಂಧಿಕರಲ್ಲಿ. ನಮ್ಮಲ್ಲಿ? ಹೌದು, ಸಂಬಂಧಿಕರಲ್ಲೇ ನಿಷ್ಠುರವನ್ನು ಯಾದವರಲ್ಲಿ. ನೀವು ಭಜನೆ ಮಾಡಿದ್ದು ಹೆಚ್ಚಾಯ್ತು ಅಂತ ಕಾಣ್ತದೆ. ಭಜನೆ ಪ್ರತಿಫಲವಲ್ಲ, ಸಕ್ರಾಯುತನಲ್ಲಿ ಅವ ನಿಷ್ಠುರವನ್ನು ಕಟ್ಟಿಕೊಂಡಿದ್ದಾನೆ. ಒಂದು ದಿವಸ ಪ್ರಸೇನ ಬೇಟೆಗೆಂದು ತೆರಳಿದ. ಹೋಗುವಾಗ ಸಮಂತಕ ಮಣಿಯನ್ನು ಧರಿಸಿದ. ಹೋದಂತ ಪ್ರಸೇನ ಪುನಃ ಬರಲಿಲ್ಲ. ಆರೋಪ ಬಂತು ನಿನ್ನ ತಮ್ಮನಿಗೆ. ಏನು ಮಾಡಿದ ಮತ್ತೆ? ತಮ್ಮನನ್ನು ಕೊಂದು ಮಣಿಯನ್ನು ಅಪಹರಿಸಿದ ಅಂತ ಪ್ರಚಾರ ಆಯ್ತು. ಈಗ ಹಲವರಲ್ಲಿ ನಿಷ್ಠುರ ಕಟ್ಟಿಕೊಂಡದ್ದು ಯಾರಲ್ಲಿ ಇಲ್ಲ ಗೊತ್ತುಂಟಲ್ಲ? ಗೊತ್ತಿದ್ದು ಕೇಳ್ತಾ ಇದೆಯಾ? ಅತ್ತೆಯರಾದೆ ಗೊತ್ತುಂಟಲ್ಲ, ಮಿತ್ರವಿಂದೆ ಗೊತ್ತುಂಟಲ್ಲ, ಗೊತ್ತಿದ್ದು ಕೇಳುವಾಗ ತಮ್ಮನ ವಿಚಾರದಲ್ಲಿ ಯಾಕೆ ಇಷ್ಟು ನಿಷ್ಠುರ? ಈಗ ಗೊತ್ತಿದ್ದು ಅಂತ ತಿಳ್ಕೊಂಡಿದ್ದೀಯಾ? ಮರಿ ನಡೆಯಲ್ಲ ಕಟ್ಟಿತಾಣಿದ ವಿಷಯವನ್ನು ಸೂಚ್ಯ ರೂಪದಲ್ಲಿ ನೀನು ಹೇಳಿದರು. ಮಿತ್ರವಿಂದೆಯನ್ನು ತರುವ ಕಾಲಕ್ಕೆ ಮದೋಮತ್ತರಾದಂತಹ ವಿಂಧ್ಯಾನುವಿಂದರನ್ನು ಸೆಣಸುವಂತಹ ಸಂದರ್ಭವನ್ನು ಏರ್ಪಡಿಸಿದವು. ಆ ಹುಡುಗರು ಮೊದಲು ಒಳ್ಳೆ ಅಭಿಮಾನಿಗಳಾಗಿದ್ದರು, ಆಮೇಲೆ ಕೆಟ್ಟರು. ಆವಾಗ ಅಲ್ಲೇ ನಿಂತು ಅವರಿಗೆ ಹೊಡೆದು ಬುದ್ಧಿ ಕಟ್ಟು ಹೇಳಿ ಹೆಣ್ಣನ್ನು ಹೊತ್ತುಕೊಂಡು ಬಂದಿದ್ದೇವೆ. ಎಲ್ಲದ ವಿಷಯವನ್ನು ನಾನು ಚೆನ್ನಾಗಿ ಬಲ್ಲವನಿದ್ದೇನೆ. ನನಗೊಂದೇ ಹೆಂಡತಿ, ಅವನಿಗೆ ಇಷ್ಟೇ ಮದುವೆ ಆಗಬೇಕು ಅಂತ ನಾನೇನು ಹೇಳಲಿಲ್ಲ. ಅದು ಅವನಿಗೆ ಬಿಟ್ಟಂತಹ ವಿಷಯ. ಅದು ಪೂರಾ ವೈಯಕ್ತಿಕ. ಲೋಕ ಕಲ್ಯಾಣಕ್ಕಾಗಿ ಕೆಲವು ಕಲ್ಯಾಣಗಳನ್ನು ಆತ ಮಾಡಿಕೊಂಡಿದ್ದಾನೆ. ಇದೆಲ್ಲ ವಿಚಾರವನ್ನು ತೆಗೆದುವ ಕೊನೆಗೆ ನೀನೊಂದು ಹೇಳಿದೆಯಲ್ಲ, ಏಟೆಗೆ ಹೋಗುವಾಗ ಪ್ರಸೇನ ಮಣಿಯನ್ನು ಧರಿಸಿದ. ಸೂರ್ಯ ಕೊಟ್ಟದ್ದನ್ನು ಇವ ಕಾಡಿಗೆ ಹೊತ್ತುಕೊಂಡು ಹೋದನ. ದಿನಕರ ಕೊಟ್ಟ ಮಣಿ ಹೌದಲ್ಲ, ಅದನ್ನು ಹೊತ್ತುಕೊಂಡು ಹೋದನ. ಹೊತ್ತುಕೊಂಡು ಹೋದದ್ದನ್ನು ಕೃಷ್ಣನಿಗೆ ಗೊತ್ತಾಯಿತು. ಆಮೇಲೆ ಅವನನ್ನು ಕೊಂದು ಮುಗಿಸಿ ಮಣಿಯನ್ನು ಅಪಹರಿಸಿದೆ ಎಂಬುದು ಆರೋಪ. ನೀನುಗೆ ನೋಡಿದವನು ಯಾರಾದ್ರೂ ಒಬ್ಬ ಇದ್ದಾನೆ? ಯಾರು ಇಲ್ಲ. ಹಾಗಾದ್ರೆ ಇದೇನು ಪ್ರಚಾರ? ಸತ್ಯಾನ್ವೇಷಣೆ ಮಾಡಬೇಕು. ಹೌದಲ್ಲ? ನಿನ್ನ ಸಭೆಯಲ್ಲಿ ತೀರ್ಮಾನ. ರಾಜಕೀಯದಲ್ಲಿ ಇದ್ದವರಿಗೆ ಪ್ರಚಾರ ಎನ್ನುವುದು ಒಂದೇ, ಹೂ ಆಗ್ತದೆ ಮುಳ್ಳು ಆಗ್ತದೆ. ನಾವೆಲ್ಲ ರಾಜಕೀಯ ದುರಂಧರರು. ಹಾಗಾಗಿ ನಮಗೆ ಈ ಕೆಟ್ಟ ಪ್ರಚಾರವನ್ನು ಸಹಿಸುವಂತದ್ದಿಲ್ಲ. ವಿಚಾರಣೆ ಆಗ್ಬೇಕು ಅಂತ ಹೇಳುದಿಲ್ಲ. ನಮ್ಮನ ಬಗ್ಗೆ ವಿಚಾರಣೆ ಆಗ್ಬೇಕು ಅಂತ ಆದ್ರೆ ಸಾಕ್ಷಿ ಬೇಕು. ಸಾಕ್ಷಿ ನೀನೆ. ಯಾವಾಗ ನೀನಿರ್ಬೇಕು. ನಿನ್ನನ್ನು ಒಂದು ಕಡೆಯಲ್ಲಿ ನಿಲ್ಲಿಸಿ, ಮತ್ತೊಂದು ಕಡೆಯಲ್ಲಿ ಕಟಕಟೆಯಲ್ಲಿ ಅವನನ್ನು ನಿಲ್ಲಿಸಿ ವಿಚಾರಣೆ ಮಾಡ್ತೇನೆ. ವಿಚಾರ ಮಾಡುವ ಕಂದವನ್ನು ಕಾಣುವುದಕ್ಕೆ ನೀನಿರಬೇಕು. ಆ ಒಂದು ಲೋಕಕ್ಕೆ ಹೋಗಿ ಪುನಃ ಬರುವ ಬರ್ತೇನೆ. ಬರ್ತೀಯ? ಅಚ್ಯುತಾನಂತ ಸಂತಸದಿ ಬರ ಕಂಡು ಬಲರಾಮನ ಪರಿಚಯ ಸದಕಿಡಿಸುವುದೇ ಕೂಡಿರಲೇ
ಯಾಕಿ ರೂಪ ಪ್ರಶ್ನೆ ಏಕೆ ಯಾಕೆ ಏನು ಯಾಕೆ ನೀನು ಯಾಕೆ ಯಾಕೆ ಅಂತ ಹೇಳಿದ್ರೆ ನನಗೆ ಅರ್ಥವಾಗಬೇಕಲ್ಲ, ಏನೆಂಬುದು ಬೇಕಲ್ಲ. ನನ್ನ ಬದುಕಿನಲ್ಲಿ ಹ, ನಿನಗೆ ನಾನು ಏನು ಕಡಿಮೆ ಮಾಡಿದ್ದೇನೆ? ಏನು ಕಡಿಮೆಯಾಗಿಲ್ಲ. ಹೇಗೆ ಕಾಣ್ತದೆ ನನ್ನನ್ನು? ಈ ಜಗತ್ತಿನಲ್ಲಿ ಎಲ್ಲರೂ ಕೊಂಡಾಡುವುದು ಯದು ಕುಲಮಣಿ ಹೌದು, ರಾಮ ಮೋಹನ ಚಂದ್ರ. ನಾನು ಇಂಥ ಮಣಿ ಒಂದು ಇರುವಾಗ ನನ್ನ ಬೆನ್ನಿಗೆ ಹುಟ್ಟಿದಂತ ನೀನು ಅದು ಬಿಡು. ಹಲವಾರು ಕನ್ಯಾಮಣಿಗಳು ನಿನ್ನ ಸುತ್ತಲು, ಭಕ್ತ ಮಣಿಗಳು ನಿನ್ನ ಸೊತ್ತು, ಎಲ್ಲರೂ ನನ್ನ ಹತ್ತಿರ ಬಂದಿದ್ದಾರೆ. ಏನು ಮಾಡುವುದು? ಇಷ್ಟೆಲ್ಲ ಮಣಿಗಳು ಇರುವಾಗ ನಿನಗೆ ಸಾಕಾಗಲಿಲ್ಲ. ಶಮಾಂತಕ ನೀಡಿದಂತಹ ಶಮಂತಕ ಮಣಿಯು ನಿನಗೆ ಬೇಕಾಯ್ತು. ಶಮಂತಕ ಮಣಿ ಅಂದ್ರೆ ರಾಜ ಸತ್ರಾಜಿತ ತಪಸ್ಸಿನ ಮೂಲಕವಾಗಿ ಪಡ್ಕೊಂಡಂತಹ ಮಣಿ. ಸರಿ, ಅದು ಬೇಕಾಯ್ತು. ಅದು ಬೇಕಾಗುವಾಗ ಅದನ್ನು ಪಡ್ಕೊಳ್ಳುವುದಕ್ಕೆ ಉಚ್ಚವಾದಂತಹ ದಾರಿಯಲ್ಲಿ ನೀನು ಹೋಗ್ತಿದ್ರೆ ನನಗೆ ಬೇಸರ ಇರಲಿಲ್ಲ. ಯಾವ ದಾರಿ ಹಿಡಿದಿದ್ದೇನೆ? ಕೊಲೆ ಮಾಡಿದೆಯಲ್ಲೋ, ಏನು ಪ್ರಸೇನನನ್ನು ಕೊಂದು ಮುಗಿಸಿದ್ಯಲ್ಲೋ. ಎಲ್ಲಿ ಪ್ರಸೇನ ಸತ್ತದ್ದಂತೆ? ಎಲ್ಲಿ ಕೊಂದದ್ದು? ಪ್ರಸೇನನನ್ನು ಕಾಡಿಗೆ ಬೇಟೆಗೆ ಹೋದಂತಹ ಪ್ರಸೇನನನ್ನು, ಮಣಿಯನ್ನು ಧರಿಸಿ ಹೋದಂತಹ ಅವನನ್ನು ನೀನು ಕೂಡ ಮೊನ್ನೆಗೆ ಬೇಟೆಗೆ ಹೋಗಿದ್ದು ನನಗೆ ಸುದ್ದಿ ಬಂದದೆ. ಯಾರು ಹೇಳಿದ್ದು? ಕಾಡಿನಲ್ಲಿ ಅವನನ್ನು ಕೊಂದು ಮುಗಿಸಿ ಮಣಿಯನ್ನು ಅಪಹಾರ ಮಾಡಿದ್ದ ಪ್ರಸೇನ ಅಪಹರಿಸಲಿಲ್ಲವನ ರತ್ನವನ್ನು ಅಪಹರಿಸಲಿಲ್ಲವನ ರತ್ನವನ್ನು ಅಪಹರಿಸಲಿಲ್ಲವನ ರತ್ನವನ್ನು ನೀನು ಯಾಕೆ ಯಾಕೆ ಅಂತ ಕೇಳುತ್ತಾ ಇದ್ದೀಯಾ? ಹೇಳುವುದಕ್ಕೆ ನಾನೇನು ಮಾಡಿದ್ದೇನೆ ಎಂಬುದು ಬೇಕಲ್ಲ. ಅಗ್ರಜ,
ತುಂಬಿದ ಸಭೆ ಇದು. ಎಲ್ಲರೂ ನನ್ನನ್ನು ನೋಡುತ್ತಾ ನಗುತ್ತಾ ಇದ್ದರು. ಯಾಕೆ ನಗುವುದು ಎನ್ನುವುದು ಅರ್ಥವೇ ಆಗ್ಲಿಲ್ಲ. ನೀನು ಉದ್ರೇಕಗೊಂಡಿದ್ದೀಯಾ? ಒಂದೊಮ್ಮೆಗೆ ಉದ್ಘೋಷವಾಗಿ ಹೇಳಿಬಿಟ್ಟೆಯಲ್ಲ, ಪ್ರಸೇನನನ್ನು ಕೊಂದಿದ್ದಿ ನೀನು, ಸಮಂತಕರತ್ವವನ್ನು ಅಪಹರಿಸಿದ್ದಿ ನೀನು ಎಂದು. ನೀನು ನೋಡಿದ್ದೀಯಾ? ಯಾರೋ ಬಂದು ನಿನ್ನ ಕಿವಿ ಕಚ್ಚಿದ್ದೀರು ಎಂದು ನೀನು ಹೀಗೆ ಹೇಳುವುದು ಎಷ್ಟು ಸರಿ? ಯಾರ್ಯಾರು ಹೇಳಿದಲ್ಲ ಭಾಗವತರು ಹೇಳಿದ್ರು. ಯಾವ ಭಾಗವತರು? ನಾರದ ಭಾಗವತರು. ಅವರಿಗಿಂತ ದೊಡ್ಡ ಭಾಗವತ ಯಾರು ಇಲ್ಲ ಜಗತ್ತು. ನಾರದರು ಹೋದಲ್ಲೆಲ್ಲ ಕಲಹವನ್ನೇ ಗಂಟಿಕ್ಕುವುದು, ಅದು ಗೊತ್ತಿಲ್ವೇ ನಿನಗೆ? ನಮ್ಮ ಬಹುದೊಡ್ಡ ಅಭಿಮಾನಿಗಳು ನಾವೀರುವರು ಎಷ್ಟು ಚಂದದಿಂದ ಇಲ್ಲಿ ಇದ್ದೇವೆ ಎನ್ನುವುದನ್ನು ನೋಡ್ಲಿಕ್ಕೆ ಆಗದಂತಹ ನಾರದರು ಬಂದು ಇಲ್ಲಿ ನಿನ್ನ ಕಿವಿ ಕಚ್ಚಿದ್ರು ಕಾಣಬೇಕು. ಅಣ್ಣ, ಅರಿಯೇ ಪ್ರಸೇನ ಹೋದುದನು ಅಪಹರಿಸಲಿಲ್ಲ ಅವನ ರತ್ನವನ್ನು. ಎಲ್ಲಿ ಪ್ರಸೇನ ಬೇಟೆ ಹೋದಂತೆ, ಎಲ್ಲಿ ಬೇಟೆಯಾಡಿದ್ದಂತೆ, ಅವನು ಹೇಗೆ ಸತ್ತ ಎನ್ನುವುದು ನನಗೆ ಯಾವುದು ಗೊತ್ತಿಲ್ಲ. ನೀನು ಹುಟ್ಟಿದ್ದು ಮೊದಲು ಅಲ್ಲ, ಜಾರಚೋರಂಗಕ್ಕನ ಹುಟ್ಟಿದ್ದು ಮೊದಲು ಎನ್ನುವುದು ಚರ್ಚೆಯ ಒಂದು ವಿಷಯ. ಎಷ್ಟು ತನಕ ರಾತ್ರಿ ಇರ್ತದೆ, ಎಷ್ಟು ತನಕ ಹಗಲಿರ್ತದೆ, ಎಷ್ಟು ತನಕ ಸತ್ಯ ಇರ್ತದೆ, ಎಷ್ಟು ತನಕ ಅಸತ್ಯ ಇರ್ತದೆ. ಇವನು ಎಳವೆಯಲ್ಲಿ ಹಾಲು ಗಂಟೆ ಕದಿಬೇಕು ಅಂತಾದ್ರೆ ನಾನು ಇವನು ಜೊತೆ ನೀನು ಸೇರಿಯೇ ಕಚ್ಚೆ ಮಾಡಿದ್ದು. ನನ್ನನ್ನು ಸೇರಿಸಿದ್ದು ನೀನು. ನನಗೆ ಕಳ್ಳತನದಲ್ಲಿ ಗುರು ನೀನು. ಅಂಬೆಗಾಲಿಕ್ಕುವ ಕಾಲದಲ್ಲಿ ನನ್ನ ಬೆನ್ನನ್ನೇ ಆಧಾರವಾಗಿತ್ತು. ಎಟಕದ ಎತ್ತರದಲ್ಲಿದ್ದಂತ ಮೊಸರಿನ ಬಾಂಡಕ್ಕೆ ನೀನು ಕೈಯಾಗುತ್ತಾ ಇದ್ದೆ. ನಮ್ಮ ಬಿದಿರ ಓಟೆಯನ್ನು ಇಳಿಸಿ ಮೊಸರು ತಿಂದಿದ್ದೇನೆ. ನೀನು ಅಲ್ಲೇ ತಿಂದು ಕೈ ಉಜ್ಜುವುದಕ್ಕೆ ನಿನಗೆ ಜಾಗ ಇರಲಿಲ್ಲ. ನನ್ನ ಬಾಯಿಗೆ ಉಜ್ಜಿಸಿದ್ದೆ ನೀನು. ಬಟ್ಟೆ ಸಿಗ್ಲಿಲ್ಲ, ನೀನು ಮುಖ ಸಿಕ್ಕಿತ್ತು ತಾನೆ. ಹೌದು, ಇಷ್ಟಗಲ ಉಂಟಲ್ಲ, ಅದು ನಿನಗೆ ಉಜ್ಜಲಿಕ್ಕೆ ಇದ್ದದ್ದು. ನೀನು ಚಂದ ಬೆಳ್ಳಗೆ ಬೆಳ್ಳಗೆ ಖಂಡಿತ. ನನಗೂ ಏನಾದ್ರೂ ಬಾಯಿಗೆ ಕೊಡ್ತಿದ್ದ ನೀನು. ನಾನು ಲೆಕ್ಕಾಚಾರ ಮಾಡಿ ಕೂತರೆ ನನಗೆ ಬಾಯಿಗೆ ಸಿಕ್ಕಿದ್ದಲ್ಲ, ಅಮ್ಮನಿಂದ ಬಂದು ಬೆನ್ನಿಗೆ ಬಿದ್ದದ್ದು. ಆಗ ಆ ಎಳೆ ವಯಸ್ಸಿನಲ್ಲಿ ನಿನಗೆ ಊತನೀಯದಲ್ಲಿ ವಿಷಯಗಳು ಉಂಟು ಅಂತ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಗೊತ್ತಿತ್ತಲ್ಲ. ಶಕಟ ಬಂದದ್ದು ನಿನಗೆ ಗೊತ್ತಾಗಿತ್ತಲ್ಲ. ಹಾಗಾದ್ರೆ ನಾನು ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೇನೆ, ಒಂದು ನಿರ್ಣಯಕ್ಕೆ ಬಂದಿದ್ದೇನೆ. ಜಾರತನ ಚೋರತನ ಎನ್ನುವಂಥದ್ದು ಹೇಗೆ ನೀನು ಹೊರಗೆ ಸುಂದರನಾಗಿ ಕಾಣುತ್ತೀಯೋ, ಒಳಗೆ ಆ ದುಷ್ಕೃತ್ಯಗಳೆಲ್ಲ ನಿನ್ನಲ್ಲಿ ಮನೆ ಮಾಡಿಕೊಂಡಿದೆ. ಏನೂ ನಿನ್ನ ಬಗ್ಗೆ ಆಲೋಚನೆ ಮಾಡುವಂಥದ್ದಿಲ್ಲ. ನೀನು ಸತ್ರಾಜಿತನನ್ನು ಕೊಂದದ್ದು, ಸತ್ರಾಜಿತ ತಮ್ಮನನ್ನು ಕೊಂದದ್ದು ಹೌದು, ಮಣಿಯನ್ನು ಅಪಹರಿಸಿದ್ದು ಹೌದು. ಇದು ಖರ ಖರ ಖರ. ಏನನ್ನ ಇದು? ಜನಕರಾಣಿ ಕೇಳು ಅಣ್ಣ, ಜನನಿ ಜನಕರಾಣಿ ಕೇಳು. ಆಮಣಿ ಪ್ರತಿ ನನ್ವಾರ್ತೆಗಳು, ಆಮಣಿಯು ಪ್ರತಿ ನನ್ವಾರ್ತೆಗಳು.
ಜನನಿ ಜನಕವನ್ನು ಕೇಳಿ ಜನನಿ ಜನಕರ ಯಾರ ಚೋರತ್ವಗಳನ್ನು ನಾನು ಮಾಡಿದ್ದೇನೆ ಎನ್ನುವಂತ ಅಪವಾದವನ್ನು ನನ್ನ ಶಿರದ ಮೇಲೆ ನೀನು ತಂದಿಟ್ಟಿದ್ದೀಯ. ಸರಿ, ಬಾಲಲೀಲೆಯ ಸಂದರ್ಭದಲ್ಲಿ ನಾನು ಮಾಡಿದಂತಹ ಕೆಲವು ಕೃತ್ಯಗಳಿವೆ. ಶ್ರೀಕೃಷ್ಣ ವಿಲಾಸ, ಶ್ರೀಕೃಷ್ಣ ರಾಸ ಲೀಲಾ ವಿಲಾಸ ಹೀಗೆಂದು ಕೊಂಡಾಡುತ್ತಾರೆ. ಅಗ್ರಜ, ಮಧುರೆಗೆ ಕಂಸನನ್ನು ಕೊಲ್ಲುವುದಕ್ಕಾಗಿ ಹೋಗುವಾಗ ವರ್ಷ ಎಷ್ಟು? 7 ವರ್ಷ ತಾನೆ. 7 ವರ್ಷಕ್ಕಿಂತ ಮೊದಲು ಇನ್ನೂ ಚಿನ್ನನಾಗಿದ್ದವ ನಾನು ಶಕಟನನ್ನು ಮೆಟ್ಟಿಕೊಂಡಿದ್ದೇನೆ. ಬಂಡಿ ರೂಪದಲ್ಲಿ ಬಂದಾಗ ಭೂತನಿ ದುಷ್ಟೆಯಾಗಿ ನಮ್ಮ ನಂದಗೋಕುಲದಲ್ಲಿ ಇದ್ದಂತಹ ಎಳೆಯ ಶಿಶುಗಳನ್ನು ನಾಶ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆಕೆಯ ವಿಷವನ್ನು ಎಹಿರಿ ಜೀರ್ಣಿಸಿಕೊಂಡಿದ್ದೇನೆ ಸತ್ಯ. ಗೋಪಿಕೆಯರ ಹಿಂದೆ ಬಿದ್ದಿದ್ದೇನೆ ಸತ್ಯ. ನಾನು ಬಾಲಕನಲ್ವೇ, ಎಳೆಯ ಶಿಶುವಲ್ವೇ? ಆ ಸಂದರ್ಭದಲ್ಲಿ ಬೆಣ್ಣೆಯನ್ನು ಕದ್ದಿದ್ದೇನೆ, ಸೀರೆಯನ್ನು ಕದ್ದಿದ್ದೇನೆ. ಆದರೆ ಅದು ವ್ಯಭಿಚಾರ ಅನ್ನುವುದಾದರೂ ಆಗುವುದು ಹೇಗೆ? ಬುದ್ಧಿ ತಿಳಿಯದಂತಹ ಹುಡುಗ ನಾನು. ನಿನ್ನ ಮುಖಕ್ಕೆ ಉಜ್ಜಿದ್ದೂ ಇದೆ ಬೆಣ್ಣೆ, ನೀನು ಪೆಟ್ಟು ತಿಂದದ್ದೂ ಇದೆ, ಎಲ್ಲ ಲೀಲಾ ವಿನೋದವಲ್ವೇ? ಆದರೆ ಮಥುರೆಗೆ ಹೋದ ಮೇಲೆ, ನೀನು ನನ್ನ ಜೊತೆಗೆ ಬಂದ ಮೇಲೆ, ಕಂಸನನ್ನು ವಧಿಸಿದ ಮೇಲೆ, ನಾವು ಮತ್ತೆ ಸಾಂದೀಪನಿ ಋಷಿಗಳ ಆಶ್ರಮದಲ್ಲಿ 64 ದಿನಗಳಲ್ಲಿ 64 ವಿದ್ಯೆಯನ್ನು ಕಲಿತ ಮೇಲೆ, ನಾವು ಯಮಲೋಕದ ತನಕ ಪಯಣ ಬೆಳೆಸಿ ಕೀರ್ತಿಯನ್ನು ಲೋಕಲೋಕಗಳಿಗೆ ಹಬ್ಬಿಸಿದ ಮೇಲೆ, ಮತ್ತೀ ದ್ವಾರಕೆಯನ್ನು ನಿರ್ಮಿಸಿದ ಮೇಲೆ ಎಲ್ಲಿಯಾದರೂ ನಾನು ಜಾರ ಚೋರತ್ವದ ಕೃತ್ಯಗಳನ್ನು ಮಾಡಿದ್ದಿದೆಯೇ? ಇಲ್ಲ. ಯಾದವರಿಗೆ ರಾಜತ್ವ ಬೇಕು, ಮಾತ್ರವಲ್ಲ ಈ ಲೋಕದಲ್ಲಿ ಸ್ಥಾನಮಾನ ಬೇಕು ಎನ್ನುವಂಥ ಉದ್ದೇಶದಿಂದ ನೀನೆಷ್ಟು ದುಡಿದಿದ್ಯಾ ಅಷ್ಟೇ ಶ್ರಮ ವಹಿಸಿ ಧರ್ಮ ಸಂಸ್ಥಾಪನೆಗಾಗಿ ನಾನು ದುಡಿದನಂತೆ. ದೌಷ್ಟ್ಯ ನಿಗ್ರಹವೇ ನನ್ನ ಉದ್ದೇಶ. ಅದನ್ನು ಬಿಟ್ಟು ಮತ್ತೇನೂ ಇಲ್ಲ. ನಾರದರು ಏನೋ ಹೇಳಿದ್ರು ಎಂದು ನೀನು ಕಣ್ಣಾರ ಕಾಣದೆ ಪ್ರಮಾಣಿಸಿ ನೋಡದೆ ಹೀಗೆ ಘಂಟಾಘೋಷವಾಗಿ ಆರೋಪ ಹಾಕುವುದು ಎಷ್ಟು ಸರಿ ಈ ಸಭೆಯ ಮುಂದೆ? ಹಾಗಾಗಿ ನಿನಗೆ ನಂಬಿಕೆ ಬರುತ್ತಾ ಇತ್ತು. ಪದೇ ಪದೇ ಹೇಳುತ್ತಾ ಇದ್ದಿ ಸಮಂತಕರತ್ವವನ್ನು ಕತ್ತಿದ್ದಿ, ಕಳ್ಳ ಕಳ್ಳ ಕಳ್ಳ, ಮಾತ್ರವಲ್ಲ ಕೊಲೆಗಾರ ಎಂದು ಹೇಳುತ್ತಾ ಇದ್ದಿ. ಅಗ್ರಜ, ಜನನಿ ಜನಕರು ನಾವು ಎಂದೂ ಕೂಡ ಮರೆಯದವರು ನಮ್ಮ ತಂದೆ ತಾಯಿಗಳು. ಅದೆಷ್ಟೋ ಕಷ್ಟದಿಂದ ನಮ್ಮನ್ನು ಬೆಳೆಸಿರುತ್ತಾರೆ, ನಮ್ಮನ್ನು ಪೊರೆದಿರುತ್ತಾರೆ, ಲೋಕದಲ್ಲಿ ಸತ್ಕೀರ್ತಿ ಸಂಪನ್ನರಾಗುವುದಕ್ಕೆ ಬೆಳೆಸಿರುತ್ತಾರೆ. ಅವರ ಶ್ರಮವೆಷ್ಟು, ಅವರ ಕಷ್ಟವೆಷ್ಟು, ಅವರ ಋಣವನ್ನು ಸಾವಿನ ತನಕ ದುಡಿದ್ರು ಸಂದಾಯ ಮಾಡಿದ್ರು ಅದು ತೀರಿತವಾಗುವುದಿಲ್ಲವಂತೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಯಾರಾದರೂ ಕೂಡ ತಮ್ಮ ತಂದೆ ತಾಯಿಗಳಿಗೆ ದ್ರೋಹವನ್ನು ಮಾಡಬಾರದು, ತಮ್ಮ ತಂದೆ ತಾಯಿಗಳಿಗೆ ಕಿರುಕುಳವನ್ನು ಕೊಡಬಾರದು, ತಮ್ಮ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಬಾರದು. ಇದೆಲ್ಲ ವಿಚಾರವನ್ನು ತಿಳಿದವನು ನೀನಿದ್ದೀಯಾ, ನಾನು ಇದ್ದೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಪ್ರಸೇನನನ್ನು ಕೊಂದದ್ದಿಲ್ಲ, ಸಮಂತಕ ರತ್ನವನ್ನು ಅಪಹರಣ ಮಾಡಿದ್ದಿಲ್ಲ ಎನ್ನುವಂಥ ಸತ್ಯದ ಸ್ಫಟಿಕ್ಕಾಗಿ ಈ ಕ್ಷಣದಲ್ಲೇ ಹೇಳ್ತಾ ಇದ್ದೇನೆ. ಜನನಿ ಜನಕರ ಆಣೆಯಾಗಿ ನಾನು ಕೊಂದದ್ದಿಲ್ಲ, ಮನೆಯನ್ನು ಅಪಹರಿಸಿದ್ದಿಲ್ಲ. ತೆರಳಿ ಬೇಗ ಪ್ರಸೀ
ಅರಿತು ಬಾ ಸತ್ರೋರ್ಜಿತ ಕೆನ ಹರ್ಷಗೊಳಿಸೈ ಅರಿತು ಬಾ ಸತ್ರೋರ್ಜಿತ ಕೆನ ಹರ್ಷಗೊಳಿಸೈ ತಮ್ಮ ಇರದಿರಲು ತಮ್ಮ ಏನು ಹೇಳಿದೆ? ಜನನಿ ಜನಕ ಆಣೆಯಾಗಿ ಬಂದುದಿಲ್ಲ. ನೀನು ಸಣ್ಣವನಾದ್ರೆ ಕೈ ಮುಗಿತೇನೆ. ಯಾವ ಕಾಲಕ್ಕೂ ಯಾವ ಆಣೆಯನ್ನಾದರೂ ಹೇಳಬಹುದು. ಜನನಿ ಜನಕರ ವಿಷಯವನ್ನು ಮಾತಾಡುವರು. ನನ್ನ ಸಿಟ್ಟಿನ ಆವೇಶದಲ್ಲಿ ನನಗೆ ಪ್ರಮಾಣೀಕರಿಸುವುದಕ್ಕೆ ಜಗತ್ತಿನಲ್ಲಿ ಏನೂ ಸಿಗಲಿಲ್ಲ. ಜನನಿ ಜನಕರ ಆಣೆ ಹೇಳಿದೆ ನೀನು. ತಂದೆ ಅಂದ್ರೆ ಯಾರು? ಪಿತೃದೇವೋ ಭವ, ದೇವರಾಗಲಿ ಅಂತ ಋಷಿಮುನಿಗಳು ಹರಸಿದರು. ಮಾತೃ ದೇವೋ ಭವ, ದೇವರಾಗಲಿ ಅಂತ ಹರಸಿದರು. ಪ್ರತ್ಯಕ್ಷ ಕಣ್ಣಿಗೆ ಕಾಣುವ ದೇವರುಗಳಲ್ವೇ ಅವರು. ತಂದೆ ಅಂದ್ರೆ ಯಾರು? ಹುಟ್ಟುವುದಕ್ಕಿಂತ ಮಗು ಹುಟ್ಟುವುದಕ್ಕಿಂತ ಎಷ್ಟೋ ಸಂಕಲ್ಪ ರೂಪದಲ್ಲಿ ನನಗಿಂತ ಮಗು ಹುಟ್ಟಬೇಕು ಅಂತ ಸಂಕಲ್ಪಿಸುವವನೇ. ಆಮೇಲೆ ಅದನ್ನು ಹೊರತಂದು ತಾಯಿಯ ಪುಣ್ಯ ಗರ್ಭದಲ್ಲಿ ಇಟ್ಟು ಬೆಳೆಸುವನು ತಂದೆ. ಜಗತ್ತಿಗೆ ಬರುವಾಗ ರಕ್ಷಣೆಯನ್ನು, ಪ್ರೀತಿಯನ್ನು, ಗೌರವವನ್ನು, ಸಮಾಜವನ್ನು, ಮನ್ನಣೆಯನ್ನು, ವಿದ್ಯೆಯನ್ನು ಎಲ್ಲವನ್ನು ತಿಳಿಸುವುದಕ್ಕಾಗಿ ಮುಂದೆ ಬರುವವನು ತಂದೆ. ಹಾಗೆ ಪೂರಕವಾಗಿ ಗರ್ಭದಲ್ಲಿಟ್ಟು ಬೆಳೆಸುವಂತಹ ತಾಯಿ. ಆದ್ದರಿಂದ ಅದೊಂದು ಯಜ್ಞ ಕುಂಡ ಅಂತಲೇ ತಿಳ್ಕೊಳ್ಳಬೇಕು ಯಾರಾದರೂ ಸಂಸಾರ. ಅದು ಸುಖದ ಸಾಧನ ಅಲ್ಲ, ಅದೊಂದು ಯಜ್ಞ. ಆ ಯಜ್ಞ ರೂಪದಲ್ಲಿ ಹುಟ್ಟಿದಂತಹ ಮಕ್ಕಳು ಹಾಗೆಯೇ ಇರ್ತಾರೆ, ಬೆಳಗುತ್ತಾರೆ, ಭಾಸ್ಕರರಾಗ್ತಾರೆ, ತಿಲಕರರಾಗ್ತಾರೆ. ಸಿಟ್ಟು ನನಗೆ ಗೊತ್ತುಂಟು. ನನಗೆ ಮಾತಿಗಿಂತ ಮೊದಲು ಬರುವುದು ಸಿಟ್ಟು. ಅದರಿಂದ ನಾನೆಷ್ಟು ಕೆಟ್ಟಿದ್ದೇನೆ ಅನ್ನುವುದು ನನಗೆ ಗೊತ್ತುಂಟು. ಈ ಪ್ರಸಂಗದಲ್ಲಿಯೂ ಹಾಗೆ. ಮತ್ತೆ ಮಧ್ಯಾಹ್ನ ಸಿಟ್ಟು ಬಂದ್ರೆ ಹೇಳುವುದೇ ಬೇಡ. ಮಧ್ಯಾಹ್ನದ ಮೇಲೆ ನಾನು ಹಾಗೆ ಸ್ವಲ್ಪ ತಗೊಂಡು ಮಲಗುವುದಕ್ಕೆ ಅದು ಇದು ಎರಡು ಒಟ್ಟಿಗೆ ಸೇರಿತು ಅಂತಾದ್ರೆ ಊರಿಗೆ ಬೆಂಕಿ ಹಿಡಿದಿದ್ದೇನು ಇದ್ದದ್ದು ನನ್ನ ಹೊಟ್ಟೆ ಒಳಗಡೆ ಸುಡುತ್ತಿರಲಿ ಅಂತಲೇ ನಾನು ಸೇವಿಸುವುದು. ಹಾಗಾಗಿ ಜೀವನದಲ್ಲಿ ನನ್ನ ಎಲ್ಲದರ ಬಗ್ಗೆಯೂ ಅಭಿಮಾನ ಉಂಟು. ಯಾವ ಜನ್ಮದಲ್ಲಿ ನಾನು ಘಟ ಕಾರ್ಕೋಟಕನಾಗಿದ್ದನು ಏನು, ಆ ಒಂದು ಬುಸುಗುಟ್ಟುವ ಸ್ವಭಾವ ಇಲ್ಲಿಯವರೆಗೆ ಇವತ್ತಿನವರೆಗೂ ಅದು ಹೋಗಲಿಲ್ಲ. ನನ್ನ ಸಿಟ್ಟಿಗೆ ನೀನು ಬೇಸರ ತಂದುಕೊಳ್ಳಬೇಡ. ಇದೊಂದು ದೊಡ್ಡವರಲ್ಲಿ ಸಣ್ಣ ದೌರ್ಬಲ್ಯ ಇರ್ತದೆ, ನನ್ನಲ್ಲೂ ಒಂದು ಸಣ್ಣ ಒಂದು ತಪ್ಪು ಗುಣ. ವಿಷಯಕ್ಕೆ ನಾಡಿನಾದ್ಯಂತ ಅಪಪ್ರಚಾರ ಆಗಿದೆ. ನಾರದನ ಬಾಯಿಗೆ ಏನಾದರೂ ಸಿಕ್ಕಿತ್ತು ಅಂತಿದ್ದರೆ ಸಾರ್ವಜನಿಕ ಬಾವಿಯ ಹತ್ತಿರದಲ್ಲಿ ಹೋದ ಹೆಂಗಸಿನಲ್ಲಿ ರಹಸ್ಯ ಹೇಳಿದಾಗೆ. ಅಲ್ಲ, ನಾರದರು ಹೇಳೋದಕ್ಕಿಂತಲ್ಲ ನೀನು ಇಷ್ಟು ಹೇಳಿದ್ರೆ ಸಾಕು. 3 ಬಾವಿಯಲ್ಲಿ ಬರುವ ಹೆಂಗಸರಿಗೆ ಮರುದಿನದ ಒಂದು ಬಾಯಿಯಿಂದ ತುಂಬಿಸ್ತಾರೆ ಅವರು ವಿಷಯವನ್ನು. ಹೇಳುವಾಗ ಕೊನೆಗೆ ಹೇಳ್ತಾರೆ, ಯಾರನ್ನು ಹೇಳಬೇಡ. ಯಾವ ಜಗತ್ತಿನಲ್ಲಿ ಪುರುಷರಿಗೆ ಹೆಂಗಸರಿಂದ ಮರ್ಯಾದೆ ಸನ್ಮಾನ ಇಲ್ವೋ ಆ ಜಗತ್ತಿನಲ್ಲಿ ಇರುವುದಕ್ಕೆ ಪುರುಷನಿಗೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ? ಎಂತೆಂಥ ತಾಯಿಯರಿದ್ದಾರೆ ಎನ್ನುವುದಕ್ಕೆ ಈ ಕ್ಷೇತ್ರವೇ ಒಂದು ಲೆಕ್ಕಾಚಾರ. ಭೂದೇವಿಯೇ ಎತ್ತು ಮೇಲೆ ಬಂದು ನಮಗೆ ಈ ಸ್ಥಾನವನ್ನು ಕೊಟ್ಟಿದ್ದಾಳೆ ಎನ್ನುವ ಮಾತು ಕರಡಲ್ಲ. ಸಮಯ ದರಿದ್ರಿ ಅಲ್ವೇ? ಇಲ್ಲದಿದ್ದರೆ ಸಾಗರದಾಳದಲ್ಲಿದ್ದಂಥ ಭೂಮಿ ನಮಗಾಗಿ ಯಾಕೆ ಮೇಲೆ ಬಂದಿತ್ತು ಹೇಳು? ಹಾಗೆ ಇಲ್ಲದಿರ್ತಿದ್ರೆ ಪುರುಷ ಕಾಯಕ ಇಲ್ಲಿ ಏನು ನಡೀತಿದೆ? ಏನೂ ಆಗುತ್ತಿರಲಿಲ್ಲ. ನಿನ್ನಲ್ಲಿ ವಂಚನೆ ಇಲ್ಲ ಅಂತ ಆಗಬೇಕು ಅಂತಾದ್ರೆ ನೀನೇನು ಮಾಡಬೇಕು? ಏನು ಮಾಡಬೇಕು? ನೀನು ನಾನು ಸಹೋದರರಲ್ಲ ಇದ್ರು ಸಹಜಾತರು. ನಮಗಷ್ಟು ಪ್ರೀತಿ. ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ ನೋಡು. ಸರಿ. ಸತ್ರಾಜಿತನು ಪ್ರಸೇನಜಿತನು ಅವರು ಜೊತೆಯಾಗಿಯೇ ತಾಯಿ ಹೊಟ್ಟೆಯಿಂದ ಬಿಟ್ಟು ಬಂದರು. ಒಂದನ್ನು ಕಳ್ಕೊಂಡು ಒಂದಿರುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟವಾದೀತು ಆತನು ಅಲ್ಲೂ. ಹಾಗಾಗಿ ಶ್ರಮಂತಕಮಣಿಯ ಇರುವನ್ನು ನೀನು ಹುಡುಕಬೇಕು. ಎಲ್ಲಿ ಹೋದ ನಂಬಲಿಕ್ಕೆ ಸಾಧ್ಯ ಇಲ್ಲ. ಗಂಧರ್ವರು ಹೊತ್ತುಕೊಂಡು ಹೋಗಿರಲೂಬಹುದು, ದೇವತೆಗಳು ಶ್ರಮಂತಕಮಣಿಗೋಸ್ಕರ ಇವರನ್ನು ಅಪಹರಿಸಿರಲೂಬಹುದು. ಏನು ಪ್ರಸಂಗ ನಡೆದಿದೆ ಎನ್ನುವುದು ಎಲ್ಲಿ ಹೋಗುವುದಕ್ಕೂ ನಿನಗೆ ಏನು ಬೇಕು ಅಂತಿಲ್ಲ, ರಾಯಸಬೇಕು ಅಂತಿಲ್ಲ, ಎಲ್ಲಿಗೂ ಹೋಗ್ಲಿಕ್ಕೆ ಆಗ್ತದೆ. ಸತ್ಯ ಶೋಧನೆ ಆಗಬೇಕು. ಸತ್ಯ ಶೋಧನೆಯನ್ನು ಮಾಡು. ಆ ಸತ್ಯವನ್ನು ಜಗತ್ತಿಗೆ ತಿಳಿಸು. ಆಮೇಲಷ್ಟೇ ನನಗೆ ಮನಸ್ಸಿಗೆ ಸಮಾಧಾನವನ್ನು ಕೊಡು. ಅತ್ಯಂತ ದೊಡ್ಡ ತ್ಯಾಗವನ್ನು ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ ಈ ಹೊತ್ತಿನಲ್ಲಿ. ನೀನು ಬರುವಲ್ಲಿಯವರೆಗೆ ದೇವರಾಣೆ ನಾನು ಇದು ಮುಟ್ಟುವುದಿಲ್ಲ. ಇದಕ್ಕಿಂತ ದೊಡ್ಡ ತ್ಯಾಗ ನನ್ನದು ಇನ್ನೇನೂ ಇಲ್ಲ. ಸರಿ. ಅನ್ನ ಪಾನಗಳಿಲ್ಲ, ಏನು ಬೇಡ, ಅನ್ನವೂ ಬೇಡ, ಪಾನವೂ ಬೇಡ, ನಿದ್ರೆ ಬೇಡ. ಸರಿ. ಸುಖವಾಗಿ ಹೋಗು. ಶುಭವಾಗಲಿ ನನಗೆ. ಸರಿ. ಜಯವಾಗಲಿ. ಪ್ರೀತಿಯಲ್ಲಿ ಬಲಭದ್ರ
ಇಂದ್ರನಿಗೆ ವಂದಿಸಿದ್ದೇನೆ. ಪ್ರಸೇನನು ವಿಂಧ್ಯಾದ್ರಿಯ ತಪ್ಪಲಲ್ಲಿ ಬೇಟೆಗೆ ಹೊರಟಿದ್ದಾನೆ ಎನ್ನುವಂತಹ ವಿಚಾರವನ್ನು ಈಗಾಗಲೇ ತಿಳಿದವನು ನಾನು. ಹಾಗಿರುವಾಗ ಬೇಟೆಗೆ ಹೋದಂತಹ ಪ್ರಸೇನ ಎಲ್ಲಿ ಹೋದ, ಏನಾಗಿದ್ದಾನೆ ಎನ್ನುವಂತಹ ಸತ್ಯವನ್ನು ತಿಳಿಯಬೇಕಾಗುತ್ತದೆ. ಅದಕ್ಕಾಗಿ ನಾನು ಒಬ್ಬನೇ ಹೋಗುವುದೇ. ಮೊದಲೇ ಕಳ್ಳನೆಂದು ಕರೆದಿದ್ದಾರೆ, ಆಮೇಲೆ ಕೊಲೆಗಾರನು ಎಂದು ಹೇಳಿದ್ದಾರೆ. ಹಾಗಿರುವಾಗ ನಾನು ಒಬ್ಬನೇ ಹೋದರೆ ಸತ್ಯ ಅದು ಲೋಕಕ್ಕೆ ತಿಳಿಯುವುದಿಲ್ಲ. ತಿಳಿಯುವುದಾದರೂ ಅದಕ್ಕೆ ಸರಿಯಾದಂತಹ ಸಾಕ್ಷಿ ಬೇಕಾಗ್ತದೆ. ಅದಕ್ಕಾಗಿ ನನ್ನ ಜೊತೆಗಿದ್ದಾರೆ ತಾನೇ ಸಾತ್ಯಕಿ, ಸುಜ್ಯೋತಿ ಮೊದಲಾದವರೆಲ್ಲ ಎಲ್ಲಿದ್ದಾರೆ? ಮುಗೀತಲ್ಲ, ಒಮ್ಮೆ ಪ್ರಸಂಗ ಮುಗೀತಲ್ಲ, ಹೋಗೋ. ಎಂತ ಮುಗಿದದ್ದು? ಪ್ರಸಂಗ ಮುಗೀತಲ್ಲ, ಪ್ರಸಂಗ ಆರಂಭವಾಗುದು ಈಗ. ಇನ್ನು ಶುರುವಾದ? ಹೌದು. ಇಷ್ಟರ ತನಕ ಆದದ್ದೆಲ್ಲ ಪೀಠಿಕೆ. ಹೌದಾ? ಸತ್ಯಶೋಧನೆ ಎನ್ನುವುದು ಇವಾಗ ಆರಂಭವಾಗ್ತಾ ಇದೆ. ಅದು ನನಗೆ ಆವಾಗಲೇ ಲೆಕ್ಕ ಹಾಕಿದ್ದೇನೆ. ಹೌದು. ಅವ ನಾರದ ರಾಮಭವನಕ್ಕೆ ಹೋಗುವಾಗಲೇ ಲೆಕ್ಕ ಹಾಕಿದ್ದೇನೆ, ಏನೋ ಒಂದು ವಿಪರೀತ ಆಗ್ತದೆ ಅಂತ. ಕೃಷ್ಣ ಭವನಕ್ಕೆ ಬರ್ತಿದ್ರೆ ಬೇಗದಲ್ಲಿ ಬೇಗ ಮುಗೀತಿತ್ತು. ಹಾ, ಎಂತ ಕರ್ತದ್ದು? ಒಟ್ಟಿಗೆ ಹೋಗುವುದಕ್ಕೆ ನೀನು ನನ್ನ ಜೊತೆಗೆ ಬರಬೇಕು. ಮಾತ್ರವಲ್ಲ, ಎಲ್ಲರೂ ಸಾಲಾಗಿ ಬರಬೇಕು. ಎಲ್ಲ ಸಾಲ ಕಟ್ಟಿ ಹೋಗಿ ಆಯ್ತು ಅವರು. ಎಲ್ಲಿಗೆ ಹೋಗುದು? ಕೆಲವರು ಅವರವರ ಇಲ್ಲ, ನಮ್ಮ ಜೊತೆಗೆ ಬರತಕ್ಕದ್ದು. ಆದೀತು. ಇದೋ ನಾನು ಹೊರಟದ್ದೆಲ್ಲಿಗೆ ಗೊತ್ತಲ್ಲ? ಏನು ಕೃಷ್ಣಯ್ಯ? ಸಮಂತಕ ರತ್ನ. ಕೃಷ್ಣಯ್ಯ, ಒಮ್ಮೆ ಅದು ಕೊದ್ದು ಮಾರ, ಸುಮ್ಮನೆ ಈ ಮನೆಗೆ ಬೇಕಾದ್ರೆ ಎಲ್ಲೆಲ್ಲಿ ಗಲಾಟೆ ಅವು ಸುಮ್ಮನೆ ಆರೋಪ ಎಲ್ಲ ಬರ್ತದೆ ಅಂತಲ್ಲ, ಅದು ಕೊಟ್ಟು ಬಿಡು. ನೋಡು, ಶ್ರೀರತ್ನಗಳನ್ನು ಕಂಡಿದ್ದೇನೆ, ಜೊತೆಗೆ ಸೇರಿಸಿಕೊಂಡಿದ್ದೇನೆ. ಹಾಗಂತ ಯಾರದೋ ವಸ್ತುವಾಗಿರುವಂತಹ ಸಮಂತಕ ರತ್ನವನ್ನು ಅಪಹರಿಸುವುದಕ್ಕೆ ಅಷ್ಟೇನು ನೀಚನಲ್ಲ. ಎಲ್ಲಿಂದಾಗಿ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ. ಹೌದು. ಹಾಗಾಗಿ ಸತ್ಯ ಶೋಧನೆ ಆಗಬೇಕಾಗಿದೆ. ತಡ ಮಾಡುವುದಲ್ಲ. ಸರಿಯನ ಕದಿಗನುಳಗಿನ ಸುವ ತೊರೆದು ತಪಸ್ಸೇನ ನೀಡವ ಕಂಡಾಗ ದುರಗ ಪಾದದ ತಿನ್ನಿ ವಿಂಧ್ಯಾದ್ರಿಯ ತಪ್ಪಲಿಗೆ ಬಂದಿದ್ದೇವೆ. ಸಾಕಷ್ಟು ಮೃಗಗಳನ್ನು ಕೊಂದಿದ್ದಾನೆ ಪ್ರಸೇನ. ಕ್ರೂರ ಮೃಗಗಳನ್ನೇ ಹೊಡೆದುರುಳಿಸಿದಂತಹ ಪ್ರಸೇನ ಬೇಟೆಯಾಡುತ್ತಾ ಮುಂದೆ ಮುಂದೆ ಬರುವುದಕ್ಕಾಗಿ ನಾವು ಯಾವುದರ ಗುರುತನ್ನು ಕಂಡದ್ದು? ನೋಡು, ಕುದುರೆ ತುರಗ ಪಾದದ ಚಿಹ್ನೆಗಳಲ್ಲಿ ಆಧರಿಸ್ತಾ ಮುಂದೆ ಬಂದಾಗ ಇದೇನು ನೋಡುತ್ತಾ ಇರುವೆ? ಇದಾಗಿದಲ್ಲ, ಸುದ್ದಿಯೇ ಇಲ್ಲ. ಮತ್ತೆ ಅದೇನು ಕಾಣುವುದು? ಕೆಂಪು ನೀರೆ. ಕೆಂಪು ನೀರು ಎಂತದ್ದು? ರಕ್ತವಾದು ಅಲ್ಲ, ವೀಳ್ಯ ಇದು ಮಾಡಿರ್ಬೋದು. ಕಾಡಿನಲ್ಲಿ ಬಂದು ಯಾರು ಮಕ್ಕಳ ಮಾಡಿರ್ಬೋದು. ವೀಳ್ಯದ ಎಲೆಯನ್ನು ಜಗಿದು ಉಗಿದಿದ್ರೆ ಎಷ್ಟು ಸರಸಿಯ ನೀರು ಕೆಂಪೇರುತ್ತಿತ್ತು. ಅದು ಹೌದಲ್ಲ. ನೋಡು, ಆ ಕಡೆಯಲ್ಲಿ ಪಕ್ಕದಲ್ಲಿ ಓಯ್ ರಕ್ತ ಸುರಿದಿಹುದು. ಹೌದು, ಮಾಂಸದ ಮುದ್ದೆ. ನೋಡು, ನೋಡಲ್ಲಿ ಯಾವುದು? ದೇಹ ತುಂಡು ತುಂಡಾಗಿದೆ, ರಕ್ತ ಸಿಕ್ತವಾಗಿದೆ. ಹೌದು, ನಖ ಶಿಖಾಂತವಾಗಿ ಭೇದಿಸಲ್ಪಟ್ಟಿದೆ. ಹೌದು ಕೃಷ್ಣಯ್ಯ. ಗುರುತು ಸಿಗುತ್ತದೆ ಏನೋ ನಿನಗೆ? ಸ್ವಲ್ಪ ಸಿಗ್ತದೆ. ಯಾರದು? ಕೇಸರಿ ಅಂತ. ಕೇಸರಿಯಾಗುಂಟು ಎಲ್ಲವೂ ಮನುಷ್ಯ ದೇಹವನ್ನು ಕಾಣುತ್ತಾ ಇದ್ದೇವೆ. ಪ್ರಸೇನನಲ್ಲವೇ ಸರಿಯಾಗಿ? ನಾನು ಲೆಕ್ಕ ಹಾಕಿದ್ದು ಅವ ಬೇರಪ್ಪ ಸತ್ತಿದ್ದಾನೆ ಅಂತ. ಇದೀವ ಸತ್ತಾಗ ಈಗ? ಅವ ಮಹಾಬಲನಲ್ಲದೆಯೇ ಸತ್ತು ಬಿಟ್ಟದ್ದು. ಧರ್ಮಕ್ಕೊಂದು ಸತ್ತು ಹೋದಲ್ಲ ಅಲ್ಲ, ಹೀಗೆ ಸಾಯುವುದಕ್ಕೆ ಕಾರಣ ಏನು? ಇವ ಹೀಗೆ ಯಾಕೆ ಸಾಯುವುದು? ಅದನ್ನು ಉಜ್ಜಿಗೊಂಡು ಏನು ಆತ್ಮಹತ್ಯೆ ಮಾಡಿದ್ದು? ಮತ್ತೆ ಆತ್ಮಹತ್ಯೆ ಅಲ್ಲ, ಮತ್ತೆ ಕೇಸರಿಯ ನಖಗಳಿಂದ ಸೀಳಲ್ಪಟ್ಟಿದೆ ಅದನ್ನು ಶರೀರ. ಸಿಂಹ ಕೊಂದದ್ದು. ಸಿಂಹ. ಆ ಸಿಂಹ ಕೊಂದದ್ದಲ್ಲ. ನೋಡಿ ಎಂತ ಅವಾಂತರ ಆಗ್ತಾ ಉಂಟು ಅದರಿಂದ. ಅಲ್ಲ, ಊರಲ್ಲೆಲ್ಲ ಕೃಷ್ಣ ಕೊಂದ ಅಂತ ಯಾಕೆ ಅಪವಾದ ಬಂತು? ಅಪವಾದ ಬಂತಲ್ಲ. ನೀನು ಆವತ್ತು ಹೋಗಿದ್ದಿಲ್ಲ ಒಮ್ಮೆ ಸತ್ರಾಯತನಲ್ಲಿಗೆ, ಮಣಿಗೋಡು ಅಂತ ಹೇಳುವಾಗ ಕೊಡ್ಲಿಲ್ಲ ಅಲ್ಲ? ಅದಕ್ಕೆ ಬೇಕಾಗಿ ಬಂದದ್ದಾಗಿರ್ಬೋದು. ಆದ್ರೂ ಸತ್ರಾಜಿತ ಯಾಕೆ ಹೀಗೆ ಹೇಳಿದ? ಭವಿಷ್ಯ ಹೀಗಿರ್ಬೇಕು. ಹೇಗೆ? ಸತ್ರಾಜಿತನಲ್ಲಿ ಸಮಂತಕ ರತ್ನವನ್ನು ಕೇಳಿದ್ದೆ, ನನಗಾಗಿ ಅಲ್ಲ, ಅಜ್ಜ ಉಗ್ರಸೇನನಿಗೆ ತೊಡುವುದಕ್ಕಾಗಿ ಕೊಟ್ಟರೆ ಕ್ಷೇಮ ಅಂತ ಹೇಳಿದ್ದೆ. ಆತ ಕೊಡಲಿಲ್ಲ. ಆದ್ರೆ ಇಲ್ಲಿ ಕೃಷ್ಣ ಕೊಂದ ಎನ್ನುವುದು ಕಾರಣ ಯಾತಕ್ಕೆ? ಯಾಕೆ? ಸಿಂಹ ಅಂದ್ರೆ ಹರಿತಾನೆ. ಹೌದು. ಪ್ರಸೇನನ ಜೊತೆಗೆ ಬಂದವರು ಹೋಗಿ ಆ ಸತ್ರಾಜಿತನಲ್ಲಿ ಹರಿಕೊಂದಿತು ಅಥವಾ ಹರಿಕೊಂದ ಏನು ಹೇಳಿದ್ರು ಕಾಣಬೇಕು. ಹಾಗಾಗಿ ಹರಿಕೊಂದ ಅಂತ ಹೇಳ್ಕೊಂಡು ಕೃಷ್ಣ ಕೊಂದ ಅಂತ ಅದು ಸಮಂತಕ ರತ್ನ ಬೇಕಲ್ಲ? ಅಲ್ಲಿ ಉಂಟು. ಪ್ರಸೇನನನ್ನು ನಾನು ಕೊಂದದ್ದಿಲ್ಲ ಎನ್ನುವುದನ್ನು ಎಲ್ಲರೂ ನೋಡಿ ಆಯ್ತು.
ಆಯ್ತು ನನ್ನ ಜೊತೆಗೆ ಬಂದವರು. ನಾನು ನೋಡಿದ್ದೇನೆ. ಸಮಂತಕ ರತ್ನ ಇಲ್ಲಿಲ್ಲ. ಹಾಗಾಗಿ ಸಮಂತಕ ರತ್ನವನ್ನು ಏನು ಕೊಂಡೋಗಿರ್ಬೋದು? ಏನು ಕೊಂಡೋಗಿರ್ಬೋದು? ಓಹೋ, ಸಿಂಹ ಕೊಂಡೋಗಿರ್ಬೋದು. ಸಿಂಹ ಕೊಂಡೋಗಿರ್ಬೋದು. ಸಮಂತಕ ರತ್ನಕ್ಕೆ ಆಟ ಆಡ್ಲಿಕ್ಕೆ ಇರ್ಬೋದು ಏನಾದ್ರು. ಅಲ್ಲ, ಆಕರ್ಷಣೆ ಹೆಚ್ಚು. ಆಕರ್ಷಣೆ ಅಲ್ಲವೇ? ಹೌದು. ಹಾಗಾಗಿ ಆ ಸಮಂತಕ ರತ್ನವನ್ನು ಹುಡುಕುತ್ತಾ ಬಂದೆವಲ್ಲ ಇಲ್ಲಿವರೆಗೆ ಬಂದಿದ್ದೇವೆ. ಇಲ್ಲಿ ಪೊದೆಯ ಮಧ್ಯದಲ್ಲಿ ಸಿಂಹ ಒಂದು ಸತ್ತು ಬಿದ್ದಿದೆ. ಸಿಂಹ ಸತ್ತೋಯ್ತಲ್ಲ, ಇನ್ನೇ ಇಲ್ಲಿ ಕತೆ ಮುಗೀತಲ್ಲ. ಆ ಸಿಂಹವೇ ಇದಾಗಿರ್ಬಹುದೇ? ಅದೇ ಆಗಿರ್ಬೋದು. ವಿಚಾರ ಹೀಗಿದೆ, ಸಮಂತಕ ರತ್ನವನ್ನು ಧಾರಣೆ ಮಾಡುವುದಕ್ಕೆ ಯೋಗ್ಯತೆ ಬೇಕು. ಅಶುದ್ಧಿಯಲ್ಲಿ ಸಮಂತಕ ರತ್ನವನ್ನು ಧಾರಣೆ ಮಾಡಬಾರದು. ಪ್ರಸೇನನಿಗೆ ಸಮಂತಕ ರತ್ನವನ್ನು ಧರಿಸುವುದಕ್ಕೆ ಯೋಗ್ಯತೆ ಇದೆಯೇ? ಇಲ್ಲ. ಧರಿಸಿಕೊಂಡು ಬಂದ ತನ್ನ ಆಸೆಗಾಗಿ ಅದು ದುರಾಸೆಯಾಯಿತು. ಅಷ್ಟು ಮಾತ್ರವಲ್ಲ, ಬೇಟೆಯಾಡುವಂತಹ ಸಂದರ್ಭದಲ್ಲಿ ಆ ಸಮಂತಕ ರತ್ನ ಅಶುದ್ಧಿ ಆಯಿತು, ಮೃಗಗಳ ರಕ್ತ ಚೆಲ್ಲಿದ ಕಾರಣದಿಂದಾಗಿ. ಹಾಗಾಗಿ ಆ ಸಮಂತಕ ರತ್ನ ತನ್ನನ್ನು ಕೊಂದದ್ದಿರಬೇಕು. ಹಾಗಾಗಿ ಸಮಂತಕ ರತ್ನಕ್ಕೆ ಆಕರ್ಷಣೆಗೊಂಡಂತಹ ಸಿಂಹವು ಬಂದು ಇಲ್ಲಿ ಸಾಯಲ್ಪಟ್ಟಿತ್ತಂದ್ರೆ ಏನೋ ಒಂದು ವಿಶೇಷ ಇರ್ಬೋದು. ಅಶುದ್ಧವಾದಂತಹ ಸಮಂತಕ ರತ್ನವನ್ನು ಅದು ಧರಿಸಿದ ಕಾರಣದಿಂದಾಗಿ ಅದಕ್ಕೆ ಸಾವು ಸಂಭವಿಸಿದೆ. ಆದ್ರೆ ಸಿಂಹವನ್ನು ಕೊಂದದ್ದು ಯಾವ? ಕಾಡಿನ ಮೃಗರಾಜರಾಗಿರುವಂತಹ ಸಿಂಹವನ್ನು ಕೊಲ್ಲುವುದಕ್ಕೆ ಯಾವ ಪ್ರಾಣಿಗಳು? ಆದ್ರೆ ಅಲ್ಲಿ ಹೆಜ್ಜೆ ಗುರುತುಗಳನ್ನು ನೋಡಂತೆ. ಕರಡಿಯ ಹೆಜ್ಜೆ ಗುರುತುಗಳು ಕಪ್ಪು 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 ರೋಮ ಕಾಣ್ತಾ ಉಂಟಲ್ಲಿ. ಹೊಡೆದಾಟದಲ್ಲಿ ಬಿದ್ದು ಹೋದದ್ದು. ಗಲಾಟೆ ಆಗಿದೆ ಅಲ್ಲಿ. ಹೌದು. ಅಂತೂ ಭಲ್ಲೂಕನಿಂದ ಹೋರಾಟಕ್ಕೆ ಒಳಗಾಗಿ ಸಿಂಹವು ಸತ್ತಿದೆ. ಈಗ ಸಮಂತಕ ರತ್ನ ಎಲ್ಲಿಗೆ ಹೋಗಿರ್ಬೋದು? ಹಾಗಾಗಿ ಭಲ್ಲೂಕನ ಪದದಿಂದ ಭಲ್ಲೂಕನ ಪದಚಿಹ್ನೆಯನ್ನು ಆಧರಿಸಿದ್ದೇವೆ. ಮುಂದೆ ಮುಂದೆ ಬಂದಾಗ ಕಾಣುತ್ತಾ ಇದೆಯಲ್ಲ ಗುಹೆ ಒಂದು. ಗುಹೆ ಉಂಟಲ್ಲ, ಮೊದಲು ನೀನು ಒಳಗು. ನಾನು ನನ್ನನ್ನು ಕಲಿಸುವ ಅಂದ ಈಗ. ನಾನು ಆವಾಗಲೇ ಅಲ್ಲಿ ಹೋಗ್ತಿದ್ದೆ, ಈಗ ಹೋದ್ರೆ ಆಗ್ತದ? ಯಾಕೆ? ಅಲ್ಲಿ ಗುಹೆ ಅಲ್ವಾ? ಅಲ್ಲವಾ? ಒಳಗೆ ಕತ್ತಲೆ ಅಲ್ವಾ? ಈ ಗುಹೆ ಒಳಗೆ ಹೋಗಬೇಕಿದ್ರೆ ನೀನು ತೆವಳಿಕೊಂಡು ಹೋಗುವುದಕ್ಕೆ ಶಕ್ತ. ಹಾಗಾಗಿ ಹೋಗುವುದು ಪುನಃ ಬರ್ಲಿಕ್ಕಿಲ್ಲಲ್ಲ. ಎಂತದ್ದು ಬರ್ಲಿಕ್ಕಿಲ್ಲ? ಪುನಃ ಬರ್ಲಿಕ್ಕಿಲ್ಲಲ್ಲ. ಪುನಃ ಬರ್ಲಿಕ್ಕಿಲ್ಲ. ಹೌದು. ಹಾಗೆ ನಿನಗೆ ಭೀತಿ, ಒಂದು ಹೆದರಿಕೆ. ನೀನು ಘನವಾಗಿ ಬರುವುದಿಲ್ವ? ಮತ್ತೆ ನಾನಿದ್ದೇನೆ. ನೀನು ಹೋಗ್ತೀಯ ಈಗ? ಮತ್ತೆ ಹೋಗದೆ ಇರುವುದಕ್ಕಾಗುತ್ತದೆ? ಈಗ ಮನೆ ಪ್ರಕರಣ ಇಲ್ಲೇ ನನ್ನ ಜೊತೆಗೆ ನೀನು ಬರ್ಬೇಕು. ನಾನು ಬರುವುದಲ್ಲಿಗೆ, ನಾನು ಅಲ್ಲಿಗೆ ಬರುವುದೇ ಇಲ್ಲ. ಮುಂದಕ್ಕೆ ನೀನು ಹೋಗುದಿಲ್ಲ, ನನ್ನ ಹಿಂದಿನಿಂದಾದ್ರೂ ಬಾರೋ. ಹಿಂದಿನಿಂದ ಹೋಗುದಲ್ಲಿಗೆ ಅಲ್ವಾ? ಗುಹೆಗೆ ಅಲ್ವಾ? ಹೌದು. ಬರುದಿಲ್ವಾ? ಬರ್ಲಿಕ್ಕೆ ಅರ್ಥ ಆಗೋದು ಇಷ್ಟ. ಗುಹೆ ಒಳಗೆ ಹೋದ್ರೆ ಎಲ್ಲಿ ಅಪಾಯ ಸಂಭವಿಸಿ ನಾನು ಹೊರಗಿರ್ತೇನೆ, ನೀನು ಒಂದು ಕರೆ ಕಳಿಸಿದ್ರೆ ಸಾಕು, ನಾನು ಬರ್ತೇನೆ ಜನ ಕಟ್ಟಿಕೊಂಡು. ಹೌದೇನೋ? ನೀನು ಜನ ಕಟ್ಟಿಕೊಂಡು ಬರುವಾಗ ಗುಹೆಯನ್ನು ದೊಡ್ಡದು ಮಾಡುವಾಗ ಅಲ್ಲಿ ಹಣ ಸಿಗ್ತದ ಇಲ್ಲವೇ? ಅಲ್ಲ, ಹಣ ಸಿಗ್ತದಲ್ಲ. ಅಷ್ಟು ಇದು ನಿನಗೂ ಬರ್ಲಿಕ್ಕಾಗುದಿಲ್ಲ, ನಿನ್ ಜೊತೆಗಿದ್ದವರಿಗೂ ಬರ್ಲಿಕ್ಕಾಗುದಿಲ್ಲ. ಇಲ್ಲ, ತ್ರೈಮೂರ್ತಿಗಳಿಗೆ ಹೋಗುವುದಕ್ಕಿದ್ರೆ ಒಬ್ಬನಿಗೆ ಮಾತ್ರ ಶಕ್ತ ಮಾತ್ರ ಇರುವುದಲ್ಲಿ. ಹಾಗಾಗಿ ನಾನೇ ಹೋಗುತ್ತೇನೆ. ಆಗುವುದು ಕೃಷ್ಣಯ್ಯ, ನೀನು ಆದಷ್ಟು ಬೇಗನೆ ಬರ್ಬೇಕು. ಸರಿ, ಇಲ್ಲೇ ಕಾದಿ. ಇಲ್ಲೇ ಕಾದಿದ್ಯಾ? ಅಲ್ಲ, ಇಲ್ಲೇ ಕಾದಿರಬೇಕು. ಆಗ್ಲೇ ಕೃಷ್ಣಯ್ಯ, ನಾನು ಒಳಪ್ರವೇಶ ಮಾಡುತ್ತೇನೆ. ಒಂದು ವೇಳೆ ಅಪಾಯ ಬಂದಾಗ ಕರೆ ಗಂಟೆ ಬಾರಿ, ಆಯ್ತಾ? ಯಾಕೆ? ನನಗೆ ಗೊತ್ತಾಗಲಿಕ್ಕೆ ರಕ್ಷಣೆಗೆ. ಅಪಾಯ ಏನು ಬರುವುದಿಲ್ಲ, ಸಮಂತಕ ರತ್ನವನ್ನು ಹಿಡಿದುಕೊಂಡೇ ಬರುತ್ತೇನೆ. ಆಗ್ಲೇ ಕೃಷ್ಣಯ್ಯ. ಜೋ 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 ಸುಕುಮಾರ, ಜೋ ಜೋ ಸದ್ಗುಣ ದೇವ ಶೃಂಗಾರ, ಜೋ ಜೋ ಜಾದವತರ ಪ್ರವೀರ, ಜೋ ಜೋ ಬಲ್ಕ ರಾಜಾಧಿರಾಜ, ಜೋ ಜೋ ತಂದೆಯಾಗಿದ ಜಾಬವಂತ ಕೇಸರಿಯ, ಕೊಂದು ತಂದಿದ ಶಮಂತ ಕಮನೀಯ, ಕೊಂದು ತಂದಿದ ಶಮಂತ ಕಮನೀಯ, ಚಂದದು ಅದ ಇನ್ನ ತೊಟ್ಟಿಲ ಬಳಿಯ, ಬಂಧಿಸಿದವ ನೋಡಿ ಭಾಗ್ಯ ನಿಧಿಯ, ಜೋ ಜೋ ಇಷ್ಟಾರ್ಥಗಳನ್ನು ಕೊಡುವುದು ನೋಡು, ರುಸ್ತ ಮನಸನ
ಸರಿಯಾಗಿ ಹಿಡಿದು ನೀನಾಡಿ ಸೃಷ್ಟಿಗೊಳಿಸಕ್ಕೆ ಸಮಾನತೆ ಜೋರು ಇಷ್ಟಾದರಿಲ್ಲ ತಿಳಿದು ಮುತ್ತಾಡು ಜೋ 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 ಕುಮಾರ ಜೋ ಜೋ ಪಲ್ಲುಕ ರಾಜ ದಿವಾಜ ಧೀರ ಶೃಂಗಾರ ಪಲ್ಲುಕ ರಾಜ ಜೋ 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 ಶರದೃತ ಪೂರ್ಣಿಮೆಯ ಉದಯ ಚಂದಿರ ಕಾಂತಿ ಸುರುಚಿರಾನನಿಂದ ಶೋಭಿಸುವ ವಿಭವತಿ ಏನು ಮಾಡುತ್ತಾ ಇದ್ದೇನೆ? ಕುಳಿತು ಬಾಲಕನು ಹರ್ಷರು ತೊಟ್ಟಿಲನ್ನು ತೂಗುತ್ತ ಕುಳಿತು ಬಾಲಕನ ತೊಟ್ಟಿಲಂ ಹರ್ಷದಿಂದ ತೂಗುತ್ತ ಗಿರಿಜೆ ರಮೆ ವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿಸಿ ವಾಣಿಯರ ತೆಲುವಿಗೆಗೆ ಮಿಗಿಲೆನಿಸಿ ಸರಸಿ ಜಾಬಗಿ ಮೆರೆವ ಸೌಂದರ್ಯ ವಿಕ್ರಮಗೆ ಬೆಳಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರ ತೂಗಿ ಪಾಡುಗಳಾಗ ಶರದೃತು ಪೂರ್ಣಿಮೆಯ ಉದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸಿದ ವಿಭವದಿ ತಾಯಿಯವರೊಳಗೆ ಕುಳಿತು ಬಾಲಕರ ತೊಟ್ಟಿಲ ಹರ್ಷದಿಂದಲೇ ತೂಗುತ್ತ ಗಿರಿಗಳ ವಾಣಿಯರ ಚೆಲ್ವಿಕೆಗೆ ಹಿಗಿಲೆನಿಸಿ ಸರಸಿದಾಂಬಕ್ಕೆ ನೆರವ ಸೌಂದರ್ಯ ವಿಭ್ರಮಕ್ಕೆ ಬೆಳಗಾಗಿ ತಾಯಿಯವರೊಳಗೆ ಕುಳಿತು ಬಾಲಕರ ತೊಟ್ಟಿಲ ಹರ್ಷದಿಂದ ತೂಗುತ್ತ ಶರದೃತು ಉದಯ ಚಂದಿರ ಕಾಂತಿಗೆ ಗುಹೆಯೊಳಗೆ ಎಂತಹ ವಿಭ್ರಮೆಯನ್ನು ಕಾಣುತ್ತಾ ಇದ್ದೇನಲ್ಲ. ಬರುತ್ತಾ ಕರ್ಣಾನಂದವಾಗುವಂತಹ ಗಾಯನವನ್ನು ಕೇಳುತ್ತಾ ಮುಂದೆ ಮುಂದೆ ಬಂದೆನಲ್ಲ. ಜೋ 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 ಎನ್ನುವಂತಹ ಜೋಗಳವನ್ನು ಯಾರು ಹಾಡುತ್ತಾರೆ ಎಂದು ಮುಂದೆ ಮುಂದೆ ಬಂದಾಗ ಬಾಲೆಯೋರ್ವಳು ಕುಳಿತು ತೊಟ್ಟಿಲಲ್ಲಿ ಕಂದಮ್ಮನನ್ನು ಇರಿಸಿ ಅತ್ತಿಂದ ಇತ್ತ ತೂಗುತ್ತಾ 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 ಜೋಗಳವನ್ನು ಹಾಡುತ್ತಾ ಇರುವಂತಹ ದೃಶ್ಯವನ್ನು ಕಂಡೆನಲ್ಲ. ಅಬ್ಬಾ ಅಮ್ಮಮ್ಮ, ನನಗೆ ಬೇಕಾಗಿರುವುದು ರತ್ನ ಒಂದು ಸಮಂತಕ ರತ್ನ. ಆದರೆ ಇಲ್ಲಿ ರತ್ನತ್ರಯವನ್ನೇ ನಾನು ಕಂಡೇನಲ್ಲ. ನನಗೆ ಬೇಕಾಗಿರುವಂತಹ ಸಮಂತಕ ರತ್ನವನ್ನು ಇಲ್ಲಿ ತೊಟ್ಟಿಲಿನ ಹಗ್ಗಕ್ಕೆ ಬಂಧಿಸಲ್ಪಟ್ಟಿದೆ. ಆಮೇಲೆ ತೊಟ್ಟಿಲ ಒಳಗೆ ಏನಿದೆ ಎಂದು ನೋಡಿದರೆ ಪುತ್ರ ರತ್ನವನ್ನು ಕಾಣುತ್ತಾ ಇದ್ದೇನೆ. ತೊಟ್ಟಿಲನ್ನು ತೂಗುತ್ತಿರುವುದು ಯಾರು, ಇಂಪಾದ ಗಾಯನವನ್ನು ಹಾಡುತ್ತಿರುವುದು ಯಾರು ಎಂದು ನೋಡಿದರೆ ಅರೆ ಕ್ಷಣ ಭ್ರಮೆಯಾಗಿ ಹೋದೆನಲ್ಲ. ಶ್ರೀರತ್ನವನ್ನು ಕಂಡೆನಲ್ಲ. ಅಬ್ಬಾ ಅಮ್ಮಮ್ಮ, ಶರದತ್ತು ಪೌರ್ಣಮಿಯ ಚಂದಿರನ ಉದಯ ಕಾಂತಿಯಲ್ಲಿ ಕಂಗೊಳಿಸುತ್ತಾ ಇದ್ದಾಳಲ್ಲ. ಆಲೆ ಮಳೆಗಾಲವು ಹೋಗಿ ಶುಭ್ರವಾದಂತಹ ಚಂದ್ರನು ನಭೋ ಮಂಡಲದಲ್ಲಿ ಉದಿಸಿ ಬಂದಾಗ ಎಲ್ಲಿನಷ್ಟು ಕೊರತೆ ಇಲ್ಲದಂತೆ ಕಂಗೊಳಿಸ್ತಾನೆ. ಅಂತಹ ಚಂದ್ರನಿಗೆ
ರಾಕೇಶ ಅಥವಾ ರಾಕೇಂದು ಎಂದು ಕರೆಯುತ್ತಾರೆ. ಅಂತಹ ರಾಕೇಂದು ಮುಖಿಯಾಗಿ ಈಕೆ ಕಂಗೊಳಿಸುತ್ತಾ ಇದ್ದಾಳಲ್ಲ, ಈ ವಧುವಿನಂಬಕ ಚಕೋರ ಕಂಪರೆಯ ಜಗತಿ ವಲಯದ ಅಮಲ ಸೌಭಾಗ್ಯವು ಈಕೆಯ ವದನಾಂಬುಜದಿ ಪೆರ್ಚಿ ಮೆರೆಯೇ ಈ ವದಂ ಸರಸ ಕರುಣಾಮೃತದ ಕಳೆಗಳೆಂತಿ ವಿದಳೆನಗೆಯ ಬೆಳದಿಂಗಳ ಅಂಗರಚಿಯಂ ಕಳೆಯೇರಿ ಬಾಲೆ ಮೆರೆವಳಲ್ಲ. ಅಮಮ ಅಮಮ, ಆ ಗಿರಿಜೆಯೋ, ಆ ಉಮೆಯೋ ಅಲ್ಲ, ಆ ರಮೆಯೋ ಅಲ್ಲ, ಆ ವಾಣಿಯೋ ಅವರ ರೂಪಕ್ಕಿಂತ ಮಿಗಿಲಾಗಿ ಮೆರೆಯುತ್ತಾ ಇದ್ದಾಳೆ. ಹೋದಲ್ಲೆಲ್ಲ ಕೃಷ್ಣನಿಗೆ ಮಣಿಗಳದ್ದೇ ಗಂಟು. ಶ್ರೀರತ್ನ ಎಲ್ಲಿ ನೋಡಿದ್ರು ಕಣ್ಣಿಗೆ ಕಂಗೊಳಿಸುವುದು ತಾನೆ. ಹಾಗೆಂದು ನನಗೆ ಬೇಕಾಗಿರುವುದು ಏನು? ಸಮಂತಕ ರತ್ನ. ಹೋಗಿ ಅದನ್ನು ಕೈಯಿಕ್ಕಲೇ ಕೂಡದು. ಮೊದಲೇ ಕಳ್ಳನೆನ್ನುವ ಅಪವಾದವನ್ನು ಹೊತ್ತವನಿದ್ದೇನೆ. ಹಾಗಾಗಿ ಈ ರತ್ನವನ್ನು ತಂದಂತ ಆ ಧೀರತ್ವದ ಭೂಲೋಕನ ಪರಾಕ್ರಮ ಏನು ಎನ್ನುವುದನ್ನು ತೋರಬೇಕಾಗಿದೆ. ಅದಕ್ಕಾಗಿ ಈ ಕ್ಷಣವೇ ಪಂಚಜನರನ್ನು ಕೊಂದು ರಚಿಸಿರುವಂತಹ ಪಾಂಚಜನ್ಯ ಶಂಕ ಇದೆ, ಮೊಳಗಿಸ್ತಾ ಕೆಲವು ಯಾರು ಬರೆದ ಚಾಮರವನ್ನು ಪರಿಗಿಸುತ್ತ ನಾನಿಲ್ಲದೆ ಇರುವ ಸಂದರ್ಭದಲ್ಲಿ ಅಕ್ರಮ ಪ್ರವೇಶ ಮಾಡಿದೆಯೋ? ಅಕ್ರಮವೇ? ಹೌದು. ಹಾಗಾದ್ರೆ ಸಕ್ರಮ ಮಾಡು. ಹೆಣ್ಣಪ್ಪಳು ಇರುವ ಮನೆಗೆ ಪರಪುರುಷ ಪ್ರವೇಶಿಸಕೂಡದು. ಜೊತೆಯಲ್ಲಿ ಶಂಕರಾದವನ್ನು ಮಾಡಿ ನನ್ನ ಮಗಳನ್ನು ಹೆದರಿಸಿದ್ದು ಮಾತ್ರವಲ್ಲ, ತೊಟ್ಟಿಲಲ್ಲಿ ಮಲಗಿರುವಂತಹ ಮಗುವಿನ ನಿದ್ರಾ ಭಂಗ ಮಾಡಿದೆ. ಎಲ್ಲ ನೀನು ಬಂದುದು ತಪ್ಪು, ನನ್ನಲ್ಲಿ ಕೇಳದೆ ಬಂದುದು ತಪ್ಪು, ನನ್ನ ಮಗಳನ್ನು ಹೆದರಿಸಿದ್ದು ತಪ್ಪು, ನನ್ನ ಮಗುವಿನ ನಿದ್ರಾ ಭಂಗ ಮಾಡಿದ್ದು ತಪ್ಪು. ಯಾರು ನೀನು? ನಿನ್ನ ತಂದೆ ತಾಯಿಗಳು ಯಾರು? ನಿನ್ನ ಹೆಸರು ಏನು? ನೀನಿರುವ ಊರು ಯಾವುದು? ಇಲ್ಲಿಗೆ ಯಾಕೆ ಬಂದೆ? ಹೇಳು ನನ್ನ ಮುಂದೆ. ಕೃಷ್ಣ ಕೃಷ್ಣನಂದು ಸುವರು ಪ್ರಖ್ಯಾತದಿ, ಕೃಷ್ಣನಂದು ಸುವರು ಪ್ರಖ್ಯಾತದಿ, ವಸುದೇವನಾತ್ಮ ಭವನೋ. ನನ್ನ ವಿವರವನ್ನು ಕೇಳುತ್ತಾ ಇದ್ದಿ. ಪರಿಚಯ ಹೇಳು. ದ್ವಾರಕೆ ಎನ್ನುವುದನ್ನು
ಕೇಳಿರಬಹುದು. ದ್ವಾರಕ್ಕೆ ಹೌದು, ಅದೆಲ್ಲಿದೆ? ಎಲ್ಲೆಲ್ಲೆಡೆಯಲ್ಲೂ ದ್ವಾರಕಾಪುರ ಆಗ್ಬೇಕಿದ್ರೆ ಕಾರಣ ಏನೆಂದ್ರೆ ಆ ಗೋಮಂತಕ ಪರ್ವತದ ತಪ್ಪಲಿನ ಬಳಿಯಲ್ಲಿರುವಂತಹ ಸಮುದ್ರದಲ್ಲಿ ಆ ಪುರವು ಅತ್ತ ಇತ್ತ ಸುತ್ತ ಮುತ್ತ ಎಲ್ಲ ದ್ವಾರಗಳನ್ನೇ ಹೊಂದಿದೆ. ಸಮುದ್ರ ಮಧ್ಯದಲ್ಲಿ ಮನೆ ಮಾಡಿದವ? ಹೌದು, ಇರಲಿ, ಅನಿವಾರ್ಯ ಕಾರಣಕ್ಕೆ ಮಾಡಬೇಕಾಗುತ್ತೆ. ಮತ್ತೆ ಜನಸಂಖ್ಯೆ ಹೆಚ್ಚಿದ್ರೆ ಸಮುದ್ರ ಏನು, ಎಲ್ಲೆಡೆಯಲ್ಲೂ ಮನೆ ಮಾಡಬೇಕಾಗುತ್ತೆ. ನಿನ್ನ ತಂದೆ ಯಾವನು? ವಸುದೇವ. ನಿನ್ನಮ್ಮ ದೇವಕಿ. ನಿನ್ನ ಹೆಸರು? 2 ಹೆಸರು ಇದೆ. 2? ವಾಸುದೇವ ಎಂದು ನನ್ನನ್ನು ಕರೀತಾ ಇದ್ದಾರೆ. ಅದು ಯಾಕೆ? ವಸುದಾಯವ ಕುಟುಂಬಕಂ ವಸುದೈವ ಕುಟುಂಬಕಂ ವಾಸುದೇವ. ಓಹೋ, ಅರ್ಥವಾಗುತ್ತದ ನಿನಗೆ? ಇನ್ನೊಂದು ಹೆಸರು? ವಸುದೆಯನ್ನು ಪಾಲಿಸುತ್ತೇನೆ ಎನ್ನುವ ಕಾರಣಕ್ಕಾಗಿ ನಾನು ವಸುದೈವ ಕುಟುಂಬಕನಾಗಿ ವಾಸುದೇವನಾಗಿದ್ದೇನೆ. ವಸುದೇವನ ಮಗನಾದ ಕಾರಣ ವಾಸುದೇವ ಅಂತ ಅಲ್ಲ, ಅಲ್ವೋ? ಮೂಲದಿಂದಲೇ ಇದ್ದಂತಹ ಹೆಸರು ಇದು. ಇರ್ಲಿ. ಮತ್ತೊಂದು, ಈಗ ತಾತ್ಕಾಲಿಕವಾಗಿ ನನ್ನ ಬಣ್ಣವನ್ನು ನೋಡಂತೆ, ನೀನು ನಾನು ಒಂದೇ ಕಾಣುತ್ತೇವೆ. ಹೌದು, ಆದ್ರೆ ನೀನು ಪ್ರಾಣಿಯಾಗಿದ್ದಿ, ನಾನು ಪ್ರಾಣಿಯಲ್ಲಿ ಬುದ್ಧಿಜೀವಿ ಆಗಿದ್ದೇನೆ ಅಷ್ಟೇ. ಕೃಷ್ಣ ಎಂದು ನನ್ನ ಬಣ್ಣವನ್ನು ಕಂಡು ಕರೆದವರಿದ್ದಾರೆ. ಇರಲಿ, ಎಲ್ಲರನ್ನೂ ಆಕರ್ಷಣೆ ಮಾಡುತ್ತೇನೆ ಎನ್ನುವ ಕಾರಣಕ್ಕಾಗಿ ನನ್ನನ್ನು ಕೃಷ್ಣ ಎಂದು ಕರೆದವರಿದ್ದಾರೆ. ಗುರುತಿಸುವುದಕ್ಕೊಂದು ಹೆಸರು, ಗೌರವದಿಂದ ಶ್ರೀಕೃಷ್ಣ ಅಂತ ಕರೆಯುತ್ತಾರೆ. ಆಗಲಿ. ಇಲ್ಲಿಗೆ ಬಂದ ಉದ್ದೇಶ ನೀನೇ ಬರಿಸಿದ್ದೀಯ. ನಾನು ಬರುವುದಕ್ಕೆ ಹೇಳಲಿಲ್ಲ, ನಿನಗೆ ಹೇಳಿಕೆಯೂ ಕೊಡ್ಲಿಲ್ಲ. ನೀನು ಕೇಳಿದ್ದಾನೆ, ಬಾಲೆ ಓರ್ವಳಿರುವಾಗ ಪುತ್ರನ ನಿತ್ಯೆಯನ್ನು ಎಬ್ಬಿಸುವಂತೆ ಅಕ್ರಮವಾಗಿ ಈ ಗುರಿಯೊಳಗೆ ಪ್ರವೇಶಿಸಿದ್ದೀ ಅಂತೇಳಿ. ಹೌದಯ್ಯ, ಅಕ್ರಮವಾದ ಆಗಿರುವಂತಹ ಸೋಸುಗಳನ್ನು ಗುರಿಯೊಳಗಿಟ್ಟು ಮತ್ತೆ ಬಾರದಿರ್ತಾರ, ಪೆಟ್ಟು ಬೀಳದೆ ಇರ್ತದ ಎಲ್ಲ? ಅಂಥದ್ದು ನನ್ನಲ್ಲೇನು ಇಲ್ಲವಲ್ಲ. ಏನು ಇಲ್ವಾ? ಹೌದು, ಗುಹೆಯೊಳಗೆ ಬದುಕುವಂತ ಬುದ್ಧಿಹೀನ ಪ್ರಾಣಿಯಾಗಿರುವಂತ ನಿನಗೆ ಏನುಂಟು, ಯಾರದುಂಟು, ಏನು ಗೊತ್ತು? ಮನುಷ್ಯ ಪ್ರಾಣಿಯಾದ ನೀನು ಹೇಳಬೇಕು. ಆ ತೊಟ್ಟಿಲಿಗೆ ಕಟ್ಟಿರುವುದು ಏನು? ಮಣಿ. ಆ ಮಣಿಗೊಂದು ಹೆಸರುಂಟು, ಗೊತ್ತಿದೆಯೋ ನಿನಗೆ? ಏನೆಂದು? ಸಮಂತಕ ರತ್ನ. ಇರಲಿ, ಸಾಮಾನ್ಯವಾದ ರತ್ನವಾದುದಲ್ಲದು. ಸತ್ರಾಜಿತನಿಗೆ ಸೂರ್ಯನಿಂದ ದೈವದತ್ತವಾಗಿ ಬಂದಿರುವಂತಹ ಸಮಂತಕ ರತ್ನ ದಿನವೊಂದಕ್ಕೆ 8 ಮಣ ಚಿನ್ನವನ್ನು ಕೊಡುತ್ತದೆ. ನೋಡಲ್ಲಿ ರಾಶಿ 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 ಬಿದ್ದಿದೆ. ಎಲ್ಲಿಯಾದ್ರೂ ನನ್ನ ಕೈಗೆ ಸಿಕ್ತಿದ್ರೆ ಆರ್ಥಿಕ ಕೊರತೆ ಇರುವಂತಹ ದೇಶಕ್ಕಾದ್ರೂ ಅದನ್ನು ಬಳಸಿಕೊಂಡು ದೇಶದ ಏಳಿಗೆಯನ್ನಾದ್ರೂ ಮಾಡ್ತಿದ್ದೆ. ಇಲ್ಲ ಇದ್ರೆ ನಿನ್ನ ಸಂಸಾರಕ್ಕಾದ್ರೂ ಹಂಚುತ್ತಿದ್ದಿ. ಸಂಸಾರಕ್ಕೆ ಹಂಚುವವ ನಾನು, ಏನಿದ್ರು ಲೋಕಕ್ಕೆ ಹಂಚುವುದು. ಸಂಸಾರಕ್ಕಾಗಿ ಇಟ್ಟುಕೊಂಡವ ನೀನು. ನಿನ್ನ ಮಗಳು ಒಳ್ಳೇದಿರ್ಬೇಕು, ನಿನ್ನ ಮಗು ಒಳ್ಳೇದಿರ್ಬೇಕು, ಅದಕ್ಕಾಗಿ ಆ ಮಣಿಯನ್ನು ನೋಡ್ತಾ ಇರಬೇಕು ಎನ್ನುವಂತಹ ಸ್ವಾರ್ಥ ನಿನ್ನಲ್ಲಿರುವುದು. ಈಗ ಆ ಸಮಂತಕ ರತ್ನವನ್ನು ಇಲ್ಲಿ ಇಟ್ಟುಕೊಂಡು ನೀನೇನು ಮಾಡುವೆ? ಸತ್ರಾಜಿತ ಏನು ಮಾಡಿದ್ದಾನೆ? ಬರಗಾಲ ಬಂದಾಗ ಆ ಸಮಂತಕ ರತ್ನದಿಂದ ದೊರೆತಿರುವಂತಹ ಸಂಪತ್ತನ್ನೆಲ್ಲ ಲೋಕದವರಿಗೆ ಹಂಚಿ, ಅಂದ್ರೆ ತನ್ನ ಪ್ರಜೆಗಳಿಗೆ ಹಂಚಿ ಅವರ ಕಷ್ಟವನ್ನು ಹೋಗಲಾಡಿಸಿ ಅವ ಸದ್ಧರ್ಮದಿಂದ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದ. ಈಗ ನೀನು ಇಲ್ಲಿಗೆ ಯಾಕೆ ಬಂದುದು? ಇದೋ ಆ ಸಮಂತಕ ರತ್ನವನ್ನು ನನ್ನ ಸಖನಾಗಿರುವಂತಹ ಪ್ರಸೇನನ್ನು ಧರಿಸಿಕೊಂಡು ಬಂದಿರುವ ಕಾರಣದಿಂದಾಗಿ ಆ ಸಮಂತಕ ರತ್ನವು ಅವನ ಕೈಯಿಂದ ತಪ್ಪಿ ಹೋಗಿ ಅದು ಎಲ್ಲಿ ಹೋಗಿದೆ ಎಂದು ಹುಡುಕುತ್ತಾ ಬಂದಾಗ ಇಲ್ಲಿ ಸಮಂತಕ ರತ್ನವು ಇದೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಬಡ ಮೃಗ ನಿನಗೆ ಯಾಕ
ಮನದ ಜಲ್ಲು ಯುಗದಲ್ಲಿ ಹುಟ್ಟಿಗೆ ಅಲ್ಲನ ಬಟಪಿಗನು ಬಟಪಿಗನು ಅಲ್ಲ 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 ಅಲ್ಲನ ಮನುಷ್ಯ ನಿನ್ನಲ್ಲಿ ಮಂಗನ ಮತ್ತು ನರಿಯ ಎರಡೂ ಗುಣಗಳು ಸೇರಿಕೊಂಡಿವೆ. ನಿನ್ನ ಕರಡಿ ಬುದ್ಧಿ ಬರ್ಲಿಲ್ವಲ್ಲ? ಮಂಗನ ಆ ಚಪಲ, ನರಿಯ ಉಪಾಯ. ಉಳಿದವರನ್ನು ಯಾವ ರೀತಿಯಿಂದಲಾದರೂ ಮೋಸಪಡಿಸಬಹುದು. ಅದರಲ್ಲಿಯೂ ಮುದುಕನನ್ನು ವಂಚಿಸಿ ಮಣಿಯನ್ನು ಪಡೆದುಕೊಳ್ಳಬಹುದು ಎನ್ನುವಂತಹ ಆಸೆಯಿಂದ ಇಲ್ಲಿಗೆ ಬಂದಿತ್ತು. ನೀನೀಗ ಮುದುಕನ ಅದನ್ನು ಪಡೆದ ಬಗೆ ಹೇಗೆ ಗೊತ್ತೋ? ಹೇಗೆ? ಎನ್ನ ಬಾಹುವಿಕ್ರಮದಿಂದ ಆ ಸಿಂಹವನ್ನು ಕೊಂದು ಅದರ ಕೈಯಲ್ಲಿರುವಂತಹ ಮಣಿಯನ್ನು ತಂದಿದ್ದೇನೆ. ಸರಿ. ಒಂದು ವಸ್ತು ಇನ್ನೊಬ್ಬನನ್ನು ಸೇರುವುದಕ್ಕೆ ಕೆಲವು ದಾರಿ. ಒಂದು ವಿನಯದಿಂದ ಬೇಡಿ ಪಡೆಯುವುದು, ಸರಿ. ಮತ್ತೊಂದು ವಿನಿಮಯ ಮಾಡಿಕೊಳ್ಳುವುದು, ಇನ್ನೊಂದು ಅದರ ಬೆಲೆ ಏನು ಅಂತ ಕೇಳಿ ತಿಳಿದು ವಿಕ್ರಯದಿಂದ ಪಡೆದುಕೊಳ್ಳುವುದು. ಇದನ್ನು ನಾನು ಹಾಗೆ ಪಡೆದದ್ದಲ್ಲ, ವಿಕ್ರಮದಿಂದ ಪಡೆದವನಿದ್ದೇನೆ. ನಾನೊಬ್ಬ ಬಡ ಮೃಗ ಹೀಗೆಂದು ತಿಳಿದಿದ್ದೇನೋ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವ ಕಳಿಸುವಾಗ ಹುಟ್ಟಿದವ ನಾನು. ಸಾಕು ಬಿಡು. ಜಾಂಬವಂತ ಅಂತ ನನ್ನ ಹೆಸರು. ಎಲ್ಲ ಏನು? ಶಿವ ಪಾರ್ವತಿಯನ್ನು ಮದುವೆ ಆಗುವಾಗ ನನಗೆಷ್ಟು ವರ್ಷ ಗೊತ್ತಾ? ಎಷ್ಟು ವರ್ಷವ? 19. ಜಳ್ಳು ಮಾನವ ಏನು ಹೇಳ್ತಾ ಇದೀಯ? ಭತ್ತವನ್ನು ಕುಟ್ಟಿದ್ರೆ ಅಕ್ಕಿ ಸಿಗ್ತದೆ, ಸರಿ. ಜಳ್ಳನ್ನು ಕುಟ್ಟಿದ್ರೆ ಏನು ಸಿಗ್ತದೆ? ಎಲ್ಲ ಜಳ್ಳನ್ನು ಕುಟ್ಟುದು ಯಾಕೆ? ತಲೆಗೆಟ್ಟವರು ಕುಟ್ಟಬೇಕಾದ್ರೆ. ಮೊಸರನ್ನು ಕಡೆದ್ರೆ ಬೆಣ್ಣೆ ಸಿಗಬಹುದು. ಏನು? ನಿನ್ನನ್ನು ತುಡುಕಿದ್ರೆ ನಿನ್ನ ಸರ್ವನಾಶವಾದೀತೆ ಹೊರತು ಮತ್ತೇನು ಆಗಲಾರದು. ಆದ ಕಾರಣ ಹೇಳ್ತೇನೆ, ಆ ಮಣಿಯ ಆಸೆಯನ್ನು ಬಿಟ್ಟು ಹೋದ್ರೆ ಲೇಸು. ನನ್ನನ್ನೊಬ್ಬ ಬಡ ಮೃಗ ಅಂತ ಭಾವಿಸಿ ಕೆಣಕಿದೆ ಅಂತಾದ್ರೆ ನೀನು ತಂದಿರುವಂತಹ ಸಮಂತಕ ರತ್ನ ಅದು ಇನ್ನೊಬ್ಬರ ಸ್ವಾಧೀನದಲ್ಲಿರುವಂತಹ ವಸ್ತು ಎನ್ನುವುದನ್ನು ತಿಳಿಯದೆ ನೀನು ತಂದಿದ್ದಿ. ಇದು ಒಂದನೇ ವಿಚಾರ. ಅದನ್ನು ಹುಡುಕುತ್ತಾ ಬಂದವನು ನಾನಿದ್ದೇನೆ. ಹಾಗಾಗಿ ಸಮಂತಕ ರತ್ನವನ್ನು ಪಡೆಯಬೇಕಾದುದು ನನಗೆ ಅದು ವಿಹಿತ ಮತ್ತು ನ್ಯಾಯವೂ ಹೌದು. ನಿನ್ನದು ಮಣಿ ಎನ್ನುವುದಕ್ಕೆ ಸಾಕ್ಷಿ ಆಧಾರ ಏನು? ಸಾಕ್ಷಿ ಎನ್ನುವುದಕ್ಕೆ ನೀನು ಹೇಗೆ ಬಾಹುವಿಕ್ರಮದಲ್ಲಿ ಪಡೆದಿದ್ಯೋ ಅದೇ ವಿಕ್ರಮವನ್ನು ನಾನು ತೋರಬಲ್ಲೇನು. ಆದ್ರೆ ನೀನು ಒಂದು ಮಾತನ್ನು ಕತ್ತರಿಯಾಗಿ ಮಧ್ಯೆ ತಂದಿರಿಸಿದ್ದೀಯಲ್ಲ, ಜಳ್ಳು ಮಾನವ. ಜಳ್ಳು ದ್ವಾಪರದಲ್ಲಿ ಹುಟ್ಟಿದವನೇ. ನೋಡು, ನಾನು ಹುಟ್ಟಿನಿಂದಲೂ ಇಲ್ಲಿಯ ತನಕ ಹೀಗೆ ನಾನು ಮಾಡಿದಂತಹ ಸಾಧನೆಗಳು ಅದು ಎಷ್ಟೆಷ್ಟೋ. ನೋಡು, ಪ್ರತಿಭೆ ಉಳ್ಳವರೆಲ್ಲ ತಮ್ಮಲ್ಲಿ ಸಾಧನೆ ಇದೆ, ತಾವು ಸಾಧನೆಯನ್ನು ಮಾಡಿದ್ದೇವೆ ಅಂತ ಹೇಳಿಕೊಂಡು ಬರುವುದಿಲ್ಲ. ಅವರೆಲ್ಲರೂ ಸರಳ ವ್ಯಕ್ತಿಗಳಾಗಿಯೇ ಇರ್ತಾರೆ. ಹಾಗಾಗಿ ನಾನು ಕಪ್ಪಾಗಿ ಕಂಡದ್ದು ಮತ್ತೆ ಚಿಕ್ಕವನಾಗಿ ಕಂಡದ್ದು, ಆ ಕಾರಣಕ್ಕಾಗಿ ನೀನು ಜಳ್ಳು ಅಂತ ಹೇಳ್ತಾ ಇದ್ದಿ. ಇದು ನನ್ನ ಸಾಧನೆಯ ಯಶೋಗಾಥೆಯನ್ನು ವಿವರಿಸುವುದಕ್ಕೆ ಹೋದ್ರೆ ರಾತ್ರಿ ಹಗಲಾದೀತು. ಸಾಮರ್ಥ್ಯ ಅಂದ್ರೆ ಅಲ್ಲ, ಒಂದು ಘಟನೆಯನ್ನು ಹೇಳಲೇಬೇಕು ನನಗೆ. ಇದು ನನ್ನ ಹರಿಕಥೆಯನ್ನೆಲ್ಲ ಲೋಕಗಳಲ್ಲಿ ಹಾಡ್ತಾ ಇದ್ದಾರೆ. ಒಂದು ಕಥೆಯನ್ನು ಹೇಳುತ್ತೇನೆ.
ಒತ ಕಂಡಿ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಕಿರುಬಟ್ಟಿನೊಳಗೆ ನಾನು ಗೋವರ್ಧನಗಿರಿಯನ್ನು ಮೆರೆದಿರುವೆನು ಗೋವರ್ಧನಗಿರಿಯನ್ನು ಕಿರುಬಟ್ಟಿನೊಳಗೆ ನಾನು ಒಂದೇ ಆ ಕಥೆಯಿಂದ ಯಾರಿಗೂ ವ್ಯಥೆ ಆಗಕೂಡದು ಇಲ್ಲ. ನನ್ನ ತಂದೆ ಯಾವತ್ತೂ ನನಗೆ ಇಬ್ಬರ ತಂದೆಯರಿಲ್ಲ. ಒಬ್ಬ ಪಡೆದಾತ ವಸುದೇವ, ಇನ್ನೊಬ್ಬ ಸಾಕಿದಾತ ನಂದಗೋಪ ನಂದಗೋಕುಲದಲ್ಲಿ. ನಿನಗೆ ಅಮ್ಮನೂ ಇಬ್ಬರ ಇದ್ದಾರೆ. ಇದಾ ಅಂತೂ ಯಶೋದೆಯ ದೇವಕಿಯ ಕಂದನಾಗಿರುವಂತ ನಾನು ನಂದಗೋಕುಲದಲ್ಲಿರುವಾಗ ನನ್ನ ಅಪ್ಪ ವರ್ಷಂಪ್ರತಿ ನಿನ್ನನ್ನು ಕಣ್ಬಿಟ್ಟು ನೋಡ್ತಾ ಇದ್ದಳ. ಹೌದು, ಆ ಲೋಲಾಕ್ಷಿ ಅಮ್ಮ ಈಗಲೂ ಇದ್ದಾಳ. ಮೇಲೆ ನೋಡ್ತಾ ಇದ್ದಾರೆ ಎಷ್ಟು ಚಂದ ಇದೆ ಅಂತ. ಆಯ್ತಲ್ಲ, ಈ ಚಂದವೋ ಆ ಚಂದವೋ ಅಂತ ನೋಡ್ತಾ ಇದ್ದಾರೆ. ಬಿಡೋಣ ವಿಚಾರವನ್ನು. ಅಂತೂ ಈಗ ಗೋವರ್ಧನಗಿರಿಯ ಕಥೆಯನ್ನು ಕೇಳಬೇಕು. ಇದ್ರ ಯತ್ನವನ್ನು ಮಾಡ್ತಾ ಇದ್ರು. ನಾನು ಹೋಗಿ ಅಪ್ಪನ ಹತ್ರ ಹೇಳಿದೆ, ಅಪ್ಪ ಅಪ್ಪ ಇಂದ್ರ ಬೇಡ, ನಾವು ಬದಲಾಯಿಸ್ಬೇಕು. ಹಿರಿಯರ ಪರಂಪರೆಯನ್ನು ಒಪ್ಪೋ ನೀನಲ್ಲ ಅಂತ ಆಯ್ತು. ಹೊಸತನ್ನು ಕಾಣಿಸ್ಬೇಕು. ಪರಂಪರೆ ಬಿಡಬಾರ್ದಂತ ಅಲ್ಲ, ಪರಂಪರೆ ಬಿಡುವುದಲ್ಲ, ಪರಂಪರೆಯಲ್ಲಿ ಇದ್ದು ಹೊಸತನವನ್ನು ಕಾಣಿಸಬೇಕು ಎನ್ನುವಂತಹ ಉದ್ದೇಶದಿಂದ ನಾವು ಗಿರಿ ಪೂಜೆಯನ್ನು ಮಾಡಬೇಕು, ಪ್ರಕೃತಿ ಪೂಜೆಯನ್ನು ಮಾಡಬೇಕು. ಪ್ರಕೃತಿ ಪೂಜೆಯನ್ನು ಮಾಡುವುದು ಯಾಕೆ? ನಮ್ಮನ್ನು ಸಂರಕ್ಷಿಸುತ್ತಿರುವುದು ಪ್ರಕೃತಿ. ಅರೆ ಕ್ಷಣ ಉಸಿರಾಡುವ ಗಾಳಿ ಇದ್ರೆ ನಾವೇನು ಮಾಡುವುದಕ್ಕಾಗುತ್ತದೆ? ನಾನು ನಾನು ಎನ್ನುವಂತಹ ಅಹಂ ಎಲ್ಲ ನೆಲಕಚ್ಚಿ ಹೋಗುವುದಿಲ್ಲವೇ? ಹಾಗಾಗಿ ಪ್ರಕೃತಿಯಿಂದ ನಾವು ಸಂರಕ್ಷಿಸಲ್ಪಡುತ್ತಿರುವ ಕಾರಣದಿಂದಾಗಿ ಪ್ರಕೃತಿಯನ್ನು ನಾವು ಸಂರಕ್ಷಿಸಬೇಕು. ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿ ಏನೇನೋ ತಿಂದು ಏನೇನೋ ರೋಗವನ್ನು ಹಬ್ಬುವುದಕ್ಕಿಂತ ಒಳ್ಳೆ ಸ್ವಸ್ಥವಾದಂತಹ ಆಹಾರವನ್ನು ಸೇವಿಸಿಕೊಂಡು ಒಳ್ಳೆ ಎಷ್ಟು ಬೇಕೋ ಅಷ್ಟೇ ವ್ಯವಹಾರವನ್ನು ಮಾಡಿಕೊಂಡು ಇದ್ರೆ ಒಳ್ಳೆಯದು ತಾನೆ. ಅದಕ್ಕೆ ಹಾಗಾಗಿ ಪ್ರಕೃತಿ ಪೂಜೆಯನ್ನು ಮಾಡೋಣ, ಪ್ರಕೃತಿಯನ್ನು ಬೆಳೆಸೋಣ. ಅದಕ್ಕಾಗಿ ಗೋವರ್ಧನಗಿರಿಯನ್ನು ಪೂಜೆ ಮಾಡಬೇಕು ಎಂದು ಹೇಳಿದೆ. ಯಾಕೆ ಗೋವರ್ಧನಗಿರಿಯನ್ನೇ ಪೂಜೆ ಮಾಡಬೇಕು? ಯಾಕೋ ನಾವು ಗೋವುಗಳನ್ನು ಪಾಲಿಸುವವರು. ಹಾಗಾಗಿ ಗೋಪಾಲರಾಗಿರುವಂತಹ ನಮ್ಮ ಗೋವುಗಳಿಗೆ ಸಂರಕ್ಷಣೆಗಾಗಿ ಅಥವಾ ಗೋವುಗಳು ಸ್ವೀಕರಿಸುವಂತಹ ಆಹಾರಕ್ಕಾಗಿ ಗೋವರ್ಧನಗಿರಿಯೇ ಸಾಕಾಗಿರುವಂಥದ್ದು. ಹಾಗಾಗಿ ಗೋವರ್ಧನ ಗಿರಿ ಪೂಜೆಯನ್ನು ಮಾಡುವುದಂದ್ರೆ ಗಿರಿಯನ್ನು ಸಂರಕ್ಷಿಸುವುದು ಎನ್ನುವಂತಹ ಗಿರಿ ಪೂಜೆಯನ್ನು ಮಾಡ್ತಾ ಇದ್ದಾಗ ಆ ಇಂದ್ರನ ಹೊಟ್ಟೆಗೆ ಬೆಂಕಿ ಬಿತ್ತವ. ಹೌದು, ಬಿಡ್ಲಿಕ್ಕಿಲ್ಲ ಅವ ಮತ್ಸರಿ. ಹಾಗಾಗಿ ಹೊಟ್ಟೆ ಉರಿದದ್ದು. ಅವ ಸುಮನಸ ರೊಡೆಯ. ಹಾ, ಯಾವನು ಕೆಟ್ಟದ್ದನ್ನು ಮಾಡ್ತಾನೋ ಅದಕ್ಕೆ ಅವ ತಡೆ ಉಂಟು ಮಾಡಿಯೇ ಮಾಡ್ತಾನೆ. ಅವನು ಸುಮನಸನಾದ ಕಾರಣದಿಂದಾಗಿ ಅವನ ಮೈಯೆಲ್ಲ 1000 ಕಣ್ಣು ಹುಟ್ಟಿತ್ತು ಅಲ್ಲವೇ? ಸುಮನಸನಾಗಿರುವ ಕಾರಣದಿಂದಾಗಿ ಹಾಗೆಯೇ ಆಯಿತು. ಅವನಿಗೆ ಬಿಡೋಣ. ಅವನು ಮತ್ಸರಿಯೋ ನ್ಯಾಯವಂತನೋ ಅದು ವಿಮರ್ಶೆಯಲ್ಲ. ಆತನು ಆನೆಯ ಸೊಂಡಿಲ ಗಾತ್ರದ ಮಳೆಯನ್ನು ಸುರಿಸುವಾಗ ನಮ್ಮವರೆಲ್ಲ ಹೇಳಿದರು, ಕೃಷ್ಣ ಕೃಷ್ಣ ನಾವೆಲ್ಲ ಕೆಟ್ಟೆವು ನಿನ್ನನ್ನು ನಂಬಿ ಅಂತ. ನಿಮ್ಮ ಊರು ಪ್ರವಾಹಕ್ಕೆ ಸಿಲುಕಿ ಸಮುದ್ರ ಸೇರ್ಬೇಕು. ಹಾಗಾಗ್ಲಿಲ್ಲ. ಎಲ್ಲರನ್ನು ಹೇಳಿದೆ, ನಿಮ್ಗೆ ಬೇಕಾಗಿರುವಂತಹ ಸುವಸ್ತುಗಳನ್ನು ನಿಮ್ಮ ಗೋವು ನಿಖರವನ್ನು ಹಿಡಿದುಕೊಂಡು ಎತ್ತರವಾದಂತಹ ಪ್ರದೇಶವನ್ನು ಸೇರಿರಿ. ಗೋವರ್ಧನಗಿರಿಯ ಪಕ್ಕದಲ್ಲಿರುವಂತಹ ಎತ್ತರವಾದಂತಹ ಬೆಟ್ಟದಲ್ಲಿ ಅವರೆಲ್ಲರೂ ಬಂದು ಸೇರಿದಾಗ ನಾನು ಗೋವರ್ಧನಗಿರಿಯನ್ನು 2 ಕೈಯಿಂದ ಅಲ್ಲ, ಕೇವಲ ಕೇವಲ ಕಿರು ಬೆರಳಿನಿಂದ ಗೋವರ್ಧನಗಿರಿಯ ಅಲ್ಲ, ನೀನು ಗಿರಿಯನ್ನು ಎತ್ತುವಾಗ ನಿತ್ತದ್ದಿಲ್ಲಿ ಏನು ಯಾವ ಸ್ಥಳದಲ್ಲಿ ಅಲ್ಲ, ಇನ್ನೊಂದು ಗಿರಿಯ ಮೇಲೆ ಈಗ ಬಂಜೆಯೊಬ್ಬಳು 10 ಹೆತ್ತಂತ ಹೆಣ್ಣಿನ ಮುಂದೆ ನಿಂತು ಅಮ್ಮಮ್ಮ ಹೆರಿಗೆ ಬೇನೆ ಏನು ಅಂತ ನಿನಗೆ ಗೊತ್ತೇನವ ಅಂತ ಕೇಳಿದ ಹಾಗಾಯ್ತು. ಎಲ್ಲ ಅಜ್ಜ ಮುಗಿಲಿಲ್ಲ, ನೀನು ಅಷ್ಟು ಹೇಳ್ತಿ ಅಂತ ಗೊತ್ತುಂಟು. ಅಜ್ಜನೆಲ್ಲ ಹಾಗೆ ಹೇಳೋದು, ನಾವು ಮಾಡಿದ್ದೇವೆ ಮಕ್ಕಳೇ, ನೀವು ಮಾಡ್ಲಿಕ್ಕಿಲ್ಲ ಅಂತ. ಅಜ್ಜನಿಗಿಂತ 3 ಪಟ್ಟು ಒಳ್ಳೇದು ಮಾಡ್ತಾರೆ ಮುಂದಿನವರಂತ. ಪಾಪ ಅಜ್ಜನಿಗೆ ಗೊತ್ತಿಲ್ಲ. ಗೊತ್ತಾಯ್ತಲ್ಲ? ಈಗ ನಿನಗೆ ಪಂಥ ನೀನು ಹೇಳಿದ್ದೀಯಲ್ಲ, ಒಂದು ಗಿರಿಯನ್ನು ಎತ್ತಿದವ ಅಂತ ನೀನು ತಾತ್ಸರ್ಯ ಮಾಡಿದ್ಯಲ್ಲ. ಈಗ ನಿನಗೆ ಪಂಥ ಮಹಾಮೇರುವನ್ನು ಕೀಳುವುದಕ್ಕೆ ನಾವು ಅಂಜಲಾರೆ.
ನಿನಗಿಂತ ಗಿರಿಯನ್ನು ಕೀಳುವುದಕ್ಕಾಗುತ್ತದ ಹೇಳು. ನಾನು ಮಾಡಿದ ಘನ ಕಾರ್ಯವೊಂದನ್ನು ನಿನ್ನಲ್ಲಿ ಹೇಳಲೇ. ಸಖ್ಯವ ಗೈದನು ಬರ್ಗನು ಬಂದು ಪರಮ ಸಖ್ಯವ ಗೈದನು ಬರ್ಗನು ಬಂದು ಪರಮ ಸಖ್ಯವ ಗೈದನು ಶರದಿಗೆ ಸೇತುವನ್ನು ಬಂದನು ಬೆಳಿಗೆ ನಿಮಗೆ ರಾಮಾಯಣ ಗೊತ್ತೇನು? ಈಗ ರಾಮನ ಕಥೆ ಕಾಯುವುದಕ್ಕೆ ನಾವು ಗಾದೆ ಈ ಕಡೆಗೆ ಬಂದವರು ರಾಮಾಯಣವನ್ನು ಸೆಗಣಿ ಹೊರುವುದಕ್ಕೆ ಬಿಟ್ಟರೆ ಬೇರೆ ಯಾವ ಕೆಲಸಕ್ಕೂ ಅವರು ಆಗ್ಲಿಕ್ಕಿಲ್ಲ ಅಂತ ಅದರ ಅರ್ಥ. ಏನು ನನ್ನ ಸ್ವಾಮಿಯಾದಂತಹ ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗೆ ಅಂತ ಕಾಡಿಗೆ ಹೊರಟು ನಿಂತ. ಸರಿ. ಜೊತೆಯಲ್ಲಿ ಮಡದಿಯಾದ ಸೀತೆ ಹಾಗೆ ಲಕ್ಷ್ಮಣರು ಬಂದಿದ್ರು. ಮೊದಲು ಚಿತ್ರಕೂಟದಲ್ಲಿ ನೆಲೆಸಿದ್ರು. ಆಮೇಲೆ ಪಂಚವಟಿಗೆ ಬಂದಿದ್ರು. ಅಣ್ಣ ತಮ್ಮಂದಿರು ಇಲ್ಲದೆ ಇರುವಂತಹ ಸಂದರ್ಭವನ್ನು ತಾಚಿಸಿ ಲಂಕಾಧೀಶ್ವರನಾದಂತಹ ರಾವಣ ಸನ್ಯಾಸಿ ವೇಷದಿಂದ ಸೀತೆಯ ಅಪಹಾರ ಮಾಡಿ. ಸರಿ. ಜಟಾಯುವಿನ ಮೂಲಕ ಸತ್ಯ ಸಂಗತಿ ನಮ್ಮ ಸ್ವಾಮಿಗೆ ತಿಳಿಯಿತು. ಆಮೇಲೆ ಆಕೆ ಮುಂದೆ ಸಾಗಿ ಕಿಷ್ಕಿಂದ ಒಡೆಯನಾದಂತಹ ಸುಗ್ರೀವನ ಸಖ್ಯತನವನ್ನು ಮಾಡಿ ಸುಗ್ರೀವನ ವಿರೋಧಿಯಾದಂತಹ ಅವನಣ್ಣ ವಾಲಿಯನ್ನು ನಿಗ್ರಹಿಸಿ ರುಮೆಯನ್ನು ಬಿಡಿಸಿಕೊಟ್ಟು ಅವರ ಒಪ್ಪಂದದ ಹಾಗೆ ಸೀತಾನ್ವೇಷಣೆಲ್ಲ ನಿಯೋಜಿಸಿದ. ತಾಣವನ್ನು ನಾನು ಕಂಡುಹಿಡಿದೆ. ನಾನು ನೀನೆ? ಹೌದಲ್ಲ. ಅದು ಹೇಗೆ? ಸಮುದ್ರೋಲ್ಲಂಘನವನ್ನು ಮಾಡಿ ನೀನು ಸಮುದ್ರವಲ್ಲ ನಮ್ಮ ಹಾಗೆ ಎಲ್ಲರೂ ಹಾಗೆ ಹೇಳುದು. ಯಾರು ಮಾಡಿದ ಕೆಲಸವನ್ನು ನಾನು ಮಾಡಿದ್ದೇನೆ. ನಾನು ಮಾಡಿದ್ರೆ ಅದರಲ್ಲಿ ಪಾಲು ನಮ್ಮ ನಾವು ನಮ್ಮವರು ಅಂತ ಹೇಳಿಕೊಳ್ಳುವುದು. ಹನುಮನು ಹಾರಿದ್ದಾನೆ ಎನ್ನುವುದು ಬಲ್ಲೆವು. ಅವನೇ ಮಾಡಿದ್ದ ಯಾವತ್ತು. ಆಮೇಲೆ ಲಂಕೆಯನ್ನು ಸೇರ್ಬೇಕಲ್ಲ. ಇಷ್ಟು ಮಂದಿಗಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗೋದು ಹೇಗೆ ಅಂತ ಒದಗಿ ಬಂದಾಗ ಹೇಗೆ ಸಮುದ್ರಕ್ಕೆ ಸೇತುವೆಯನ್ನು ಮಾಡುವಂತಹ ಪ್ರಮೇಯ ಬಂದೊದಗಿತು. ಏನು ತೆಪ್ಪ ಕಟ್ಟಿದ್ದೀರಾ? ಅಲ್ಲ, ಮತ್ತೆ ಸೇತು ಬಂಧ. ಸೇತು ಬಂಧ ನವಮಿಯದು ಆರಂಭವಾದ್ದು ಪ್ರಯಾಣಕ್ಕೆ ಮುಗಿದಿದೆ. ಹೌದಾ? ನಿಮ್ಮ ಕೆಲಸ 5 ದಿನಗಳು 100 ಯೋಜನ ವಿಸ್ತಾರ ಉದ್ದ. ಎಲ್ಲರೂ ಪರ್ವತವನ್ನು ಕಲ್ಲನ್ನು ಹೊತ್ತು ತಂದು ಸಮುದ್ರದ ಮಧ್ಯದಲ್ಲಿಟ್ಟು ಆದಷ್ಟು ಬೇಗ ಈ ಕಾರ್ಯ ಕೈಗೂಡಬೇಕು ಅಂತ ಇದು 2 ಪರ್ವತವನ್ನು 2 ಈ ಅಂಗೈಗಳನ್ನು. ಹೌದಾ? ಮತ್ತೆರಡು ಪರ್ವತವನ್ನು ಹೆಗಲ ಮೇಲೆ, ಮತ್ತೆರಡು ಪರ್ವತವನ್ನು ಈ ತಲೆಯ ಮೇಲೆ ಹೊತ್ತುಕೊಂಡು ಬಂದು
ಸಮುದ್ರದ ಮಧ್ಯದಲ್ಲಿ ಇಡ್ತಾ ಇದ್ದೆ. ಇನ್ನು ಬೇರೆ ಎಲ್ಲಿ ಜಾಗ ಸಿಗ್ಲಿಲ್ಲ. ಆಮೇಲೆ ಉತ್ತರದಲ್ಲಿರುವ ಎತ್ತರದ ಪರ್ವತ ಕೈಲಾಸರನ್ನ ಕಾಣ ಸಿಕ್ಕಿತು. ಒಮ್ಮೆಲೆ ಹೋಗಿ ನಡುಗುತ್ತಾ ಇದ್ದಿ. ಆಗ ಅಲ್ಲಿ ನೆಲೆಯಾದಂತಹ ಮಾರ್ಗ ಪರಮೇಶ್ವರ ಹಿಡಿದು ಏನ್ ಮಾಡ್ತಾ ಇದ್ದೆ? ನನ್ನ ಹೆಂಡತಿ ಮಕ್ಕಳಿಗೆ ಮನೆ ಇಲ್ಲ ಅಂತ ಮಾಡ್ತೀಯ. ನೀನು ಮನೆ ಹಾಳ ಕೆಲಸ ಮಾಡುದು ಅದಲ್ಲ, ಇನ್ನು ಮುಂದೆ ನಾನು ನೀನು ಮಿತ್ರರು. ನಿನ್ನ ಕಾರ್ಯಕ್ಕೆ ನನ್ನ ಪೂರ್ಣ ಆಶೀರ್ವಾದ ಇದೆ. ಈ ಮನೆಯನ್ನು ನನಗೆ ಬಿಟ್ಟು ಕೊಡು ಅಂತ ಹೇಳಿದ. ಸರಿ, ನನ್ನ ಜೊತೆ ಸ್ನೇಹವನ್ನು ಬೆಳೆಸಿದ ನಾನು ಅಂತ ಅದಕ್ಕೆ ಹೇಳ್ತೇನೆ. ನೀನೇನು ಗೋವರ್ಧಗಿರಿಯನ್ನು ಕಿರುಬೆರಳಿಗೆ ಎತ್ತಿದ್ದ ಶ್ರೀಕೃಷ್ಣ ಈಗ ವಾಸುದೇವ ನಿನ್ನ ಜೊತೆಯಲ್ಲಿರುವಂತಹ ಆ ಮುಗ್ಧ ಗೋಪಾಲಕರಲ್ಲಿ ಹೇಳು, ಅವರು ಒಪ್ಪಿಕೊಂಡರು. ನೀನು ಪರ್ವತ ಅಡಿಯಲ್ಲಿರುವಂತಹ ಗುಹೆಯನ್ನು ಹೀಗೆ ತೋರಿಸಿ, ಯಾವನೋ ಒಬ್ಬ ಬುದ್ಧಿವಂತ ನಿನ್ನ ಗೆಳೆಯ ಚಿತ್ರ ಬಿಡಿಸೋ ಇದ್ದಾನಲ್ಲ, ಅವ ಹೀಗೆ ಚಿತ್ರ ಬಿಡಿಸಿದ. ದೂರದಿಂದ ಕಾಣುವುದು ಹೇಗೆ? ಹೀಗೆ ಚಿತ್ರವಾಗಿ ಕಾಣುತ್ತದೆ. ತಲೆಗಟ್ಟವನೇ ಈಗ ಕೆಳಗೆ ಹೋಗಿ ಗುಹೆಗೆ ಬೆರಳಿಟ್ಟಿದ್ರೆ ನೀರು ತುಂಬಿ ಹೋಗುತ್ತೆ ಇತ್ತು. ಈಗ ನೀನು ಹೇಳಬೇಕು, ನಾನು ಕೇಳಬೇಕು. ಕಂಡದ್ದು ನಾನು, ಮಾಡಿದ್ದು ನಾನು. ಗೋವರ್ಧನ ಗಿರಿಯ ಅಡಿಯಲ್ಲಿ ಇಂದಲ್ಲ ನಾಳೆ ಗುಹೆ ಇದ್ದೀತು ಅಂತಪ್ಪ ಯಾರಾದ್ರೂ ಬುದ್ಧಿವಂತರು ಮತ್ತೆ ಹಚ್ಚಿಯೇ ಹಚ್ಚಿದ್ದಾರೆ. ಹೌದಾ? ಆ ಕಾಲ ಎಷ್ಟು ಹೋದಿತೋ ಏನೋ. ಗುಹೆ ಇಲ್ಲ, ನಾನು ಎತ್ತು ಹಿಡಿದದ್ದು ಸ್ಪಷ್ಟ. ಕಾರಣ ಹೇಳ್ತೇನೆ. ಮನೆಯ ಆಸೆಯನ್ನು ಬಿಟ್ಟು ಹೋದ್ರೆ ಲೇಸು, ಅದಲ್ಲದೆ ಇದ್ರೆ ಪರಿಣಾಮ ಕೆಟ್ಟದಾದೀತು. ನೀನು ಇಷ್ಟು ಗಂಟಾಘೋಷವಾಗಿ ವಾಗ್ಮಿಯಾಗಿ ಮಾತಾಡಿದ್ದು ಯಾಕೆ ಅಂತ ಗೊತ್ತಾ? ಎಲ್ಲಿಯಾದ್ರೂ ನಾನು 4 ಪಡೆದ್ರೆ ನೀನು ನೆಲ ಕಟ್ಟಿದ್ರೆ ಧರ್ಮಕ್ಕೊಂದು ಸಮಂತಕರತ್ನ ಕಾಣೆಯಾಗುತ್ತದೆ ಅಲ್ಲ ಎನ್ನುವ ನರಿಯ ಉಪಾಯವನ್ನು ತೋರಿಸ್ತಾ ಇದ್ದಿ. ಎಲ್ಲ ಹುಡುಗ ಬುದ್ಧಿ ಎಡವಿ ಬಿದ್ದಿ ಅಂತ ಆದೀತು. ನಾವೆಲ್ಲರೂ ಇದು ಬಹಳಷ್ಟು ಲೋಕಜ್ಞಾನವನ್ನು ಬೆಳೆಸಿಕೊಂಡು ಈ ವಯಸ್ಸಿಗೆ ಬಂದವರು. ಹೌದಾ? ನೀವೆಲ್ಲ ಈ ವಯಸ್ಸಿನವರೆಗೆ ಬದುಕುವುದಕ್ಕೆ ಇಲ್ಲವೋ? ಹೌದಪ್ಪ. ಆದ ಕಾರಣ ಹೇಳ್ತೇನೆ, ಹೋಗ್ತೋ ಅಲ್ಲ ಬದುಕು ನಿನಗೆ ಬಾರಿ ವಿಶ್ವಂಬರೆಯು ಸಾಧಿಸಿದಂತ ಮಗ ಪುರುಷನೇನೆಲ ಅರರೇ ಹುಡುಗ ಬುದ್ಧಿ ರಘುರಾಮ ಎಂತ ಬೆಳಗು ಅಯೋಧ್ಯಾರಾಮ ಸೀತಾರಾಮ ಕೌಸಲ್ಯಾರಾಮ ಯುದ್ಧ ಕ್ಷೇತ್ರದಲ್ಲಿ ನನಗೆ ಸೋಲುಂಟಾಗಿದೆ. ಬದುಕಿನಲ್ಲಿ ಸೋಲನ್ನು ಕಂಡುಕೊಂಡ ಹುತ್ತದ ಬಳಿಯಲ್ಲೂ ಹಾವು ಸತ್ತರೆ ಅಪಮಾನ. ಹಾವಿ ಕಳ್ಳ ದೇವ್ರೆ, ಹುತ್ತಕ್ಕೆ
ನಿನ್ನ ಶರಣನಾರು ಬದುಕಿನಲ್ಲಿ ಈ ತನಕ ಸೋಲನ್ನು ಕಂಡವಲ್ಲ. ಸಕಲ ಚರಾಚರ ವಸ್ತುವನ್ನು ಸಕಲ ಲೋಕವನ್ನು ಸೃಜಿಸಿದ ಆತ ನೀನು. ಶರಣರ ಮೇಲೆ ಅನುನಿತ್ಯ ನಿನಗೆ ಕರುಣೆ ಇದೆ ಎನ್ನುವಂತಹ ಸತ್ಯವನ್ನು ಒಪ್ಪಿದವ ಈ ಜಾಂಬವ ನನ್ನನ್ನು ಕೈ ಬಿಟ್ಟೆಯ ತಂದೆ. ಇದು ನನಗಾದ ಸೋಲ. ಆದರೆ ಕೆಟ್ಟ ಹೆಸರು ನನ್ನನ್ನು ಸಂರಕ್ಷಿಸಿದಂತಹ ದೇವದೇವನಾದಂತಹ ನಿನಗೆ ರಾಮ ರಘುರಾಮ. ವಾರಿದ ಕ್ಷಣದ ಥೋರವೇರಿ ನಿಂದಿರಿ. ಅಂತ ಹೇಳ್ತಾ ಹೇಳ್ತೇನೆ. ಇದಾ ನೀನು ರಘುರಾಮ 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 ಅಂತ ಹೇಳ್ತಿದ್ಯಲ್ಲ, ರಾಮನ ವತಿಯೊಂದಿಗೆ ಮಲ್ಲಗಿದ್ದವನ್ನು ಹೊಡೆಯುತ್ತೇನೆ ಹೊಡೆಯುತ್ತೇನೆ. ಚರಾದಿ ಸಕಲ ಭರಿತ ಭೂತ ಭರಿತ ಬ್ರಹ್ಮಾಂಡ ಇನ್ನೋಳಿರುವುದೆಂದ ತಿಳಿವೆರಿದವನರುಗಬೇಕು ಸ್ಥಿರ ಚರ ಗಡಿಗಡಿಗೆ ಸೋಲು. ರಾಮ ರಾಮ, ಎಷ್ಟು ಕಾಲ ನಿನ್ನ ಗತಿಯಾಗಿ ನಾಡಿದ್ದೆವು, ನಿನ್ನ ಸೇವೆಯನ್ನು ಕೈಗೊಂಡಿದ್ದೆವು. ನಮ್ಮ ಮೇಲೆ ಪೂರ್ಣ ಸದಾ ದೃಷ್ಟಿಯನ್ನು ಬೀರುತ್ತದೆ. ಒಂದು ಮತ್ತೆ ನೀನು ನಿರ್ಯಾಣವನ್ನು ಹೊಂದುವ ಸಂದರ್ಭದಲ್ಲಿ ನಾವೆಲ್ಲ ಅತ್ತಿದ್ದೆವು. ನಿನ್ನ ದರ್ಶನದ ಭಾಗ್ಯೆಯನ್ನು ದೊರೆತದೆ. ಜಾಂಬವ ಕಣ್ಣೀರು ಸುರಿಸಿದೆ. ಇದರಲ್ಲಿ ದರ್ಶನದ ಭಾಗ್ಯವನ್ನು ನೀಡ್ತೇನೆ ಅಂತ ನನ್ನ ವಚನ. ನಿನ್ನನ್ನು ಕಾಣುವ ಹಂಬಲದಿಂದ ಅದ ಬಾದು ಕುಳಿತವ ನಾನು. ಮಳೆಗಾಗಿ ಚಾತಕ ಪಕ್ಷಿ ಬೇಡುವ ಹಾಗೆ ಇದೋ ನಿನ್ನ ಕುರಿತಾಗಿ ಕಾಡಿ ಬೇಡಿ ಅಲ್ಲಲ್ಲಿ ಓಡಿ ರಾಮ ದರ್ಶನ ಎಂದಾಗ್ತದೆ ಅಂತ ಕಾಯುತ್ತಿದ್ದಂತಹ ನನ್ನ ಮೇಲೆ ನಿಮಗೆ ಕರುಣೆ ಇಲ್ಲದಾಗಿದೆ. ಸಕಲ ಚರಾಚರ ಹೊತ್ತು ಚೇತನದಿಂದ ತುಂಬಬೇಕಿದ್ರೆ ನಿನ್ನ ಪೂರ್ಣ ಕೃಪೆ ಬೇಕಂತೆ. ಭಗವಂತ, ನನ್ನ ಮೇಲೆ ಇಲ್ಲದಾಗಿ ಹೋಯಿತೆ, ನನ್ನನ್ನು ಕೈ ಬಿಟ್ಟೆಯೋ, ನಾನು ಮಾಡಿದ ಅಪರಾಧವಾದರೂ ಏನು? ರಾಮ ರಾಮ ರಾಮ. ಶರಣರಿದ್ದಲಾಗ ಶ್ರೀಗರಿ ಕರುಣದೊಳು ಕ್ಷಮೆಯಂತು ವೇಗದಿ ಧರಿಸಿದನು ಶ್ರೀರಾಮ ರೂಪವನತಿ ವಿಲಾಸದಲ್ಲಿ. ಶರಣವಿದ್ದಲಾಗ ಶ್ರೀಗರಿ ಪರಿಗಿಸುತ್ತ ಜಾಂಬವನು ನೇತ್ರದಿ ಪರಿಗಿಸುತ್ತ ಜಾಂಬವನು ನೇತ್ರದಿ ನನ್ನ ಸ್ವಾಮಿ ಬಳಿ ಬಂದರೆ ಸರಿಸುತ್ತಾನಂದಾಶು ದೈನ್ಯದಲ್ಲಿ ರಾಮ ರಾಮರಗವಾಯ ದಶರಥ ಪಾಲ ಜಯ ಸೀತಾರ ರಾಮರಗವಾಯ ದಶರಥ ಪಾಲ ಮರ್ದನ ಜಯ ಜಯ ರಾಮ ರಾಮ ಮಾಂ ಪಾಗಿ
ಹಾಸ್ಯ ವಿಮರ್ದನ ರಾಮ ರಾಮ ಮಾಪಾಗಿ ಗುಣಕರೇ ರಾಮ ಜಯ ರಾಮ ರಘುರಾಮ ಕೋದಂಡ ರಾಮ ದಶರಥ ನಂದನ ತನುಜ ಸೌಂದರ್ಯ ಭೀಮ ಪರಾಕ್ರಮಿ ಭಕ್ತ ರಕ್ಷಣಿ ರಾಮ ಜಯ ರಾಮ ರಘುರಾಮ ಸೀತಾರಾಮ ರಾಮ ಜಯ ರಾಮ 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 ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ ಸ್ವಾಮಿ ರಾಮೋ ಮತ್ ಸಖಾ ರಾಮಚಂದ್ರ ಸರ್ವಸ್ವಮೇ ರಾಮಚಂದ್ರೋ ದಯಾಲುರ್ ನಾನ್ಯಂ ಜಾನೇನ ಇವ ಜಾನೇನ ಜಾನೆ ಸೀತಾರಾಮ ದಶರಥ ಬಾಲ ದುಷ್ಟ ದಶಕಂಠ ಮರ್ದನ ಲೋಕ ರಕ್ಷಕ ದುಷ್ಟ ಶಿಕ್ಷಕ ಇದೋ ನಿನ್ನ ಬಳಿದವರೆಗಳಿಗೆ ನಿನ್ನ ಭಕ್ತನಾದಂತಹ ಜಾಪವಂತ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ ಅನುಗ್ರಹಿಸುತ್ತದೆ ಶರಣನೆಯ ಮದರಿದು ಹಿಂದಕ್ಕೆ ಹೊರಡಿಗೆ ನತ ಸ್ಮರಿಸು ದರ್ಶನವೀಯುವೆ ಮುಂದಿನ ಯುಗದೊಳಗಿರು ನೀನಾವರೆಗೆಂಬುದ ಮರಟಿಗೆ ಶರಣನೆಯ ಒದರಿಸು ಹಿಂದಕ್ಕೆ ಹೊರಡಿಗೆ ನತ ಸ್ಮರಿಸು ಶರಣನೇ ಅವತರಿಸು ಶರಣ ಜಾಂಬವ ದೇವೋ ಮೃಗವೆಂದು ನಿನ್ನನ್ನೇ ನೀನು ಹೀಗೆಳೆದುಕೊಳ್ಳಬೇಡ. ಮೃಗವೆಂದು ನಿನ್ನನ್ನು ನಾನು ಭಾವಿಸಿದವನಲ್ಲ. ಆ ಕಾಲದಲ್ಲಿಯೇ ನಿನ್ನನ್ನು ಜಾಂಬವ ದೇವ ಎಂದು ಎಲ್ಲರೂ ಕೊಂಡಾಡಿದ್ದಾರೆ. ಜಾಂಬವ ದೇವ ನಿಮಿತ್ತವಿಲ್ಲದೆ ಈ ನಿಯತಿಯಲ್ಲಿ ಯಾವುದೂ ಜರುಗುವುದಿಲ್ಲ. ಅಂದು ರಾಮಾವತಾರದ ಕೊನೆ ಗಳಿಗೆಯಲ್ಲಿ ನಾನು ನಿರ್ಯಾಣ ಹೊಂದುವ ಹೊತ್ತಿನಲ್ಲಿ ನೀನು ಬಂದು ನಿರ್ಯಾಣದ ಬಯಕೆಯನ್ನು ಮುಂದಿಟ್ಟವನು. ಆದರೆ ಚಿರಂಜೀವಿಯಾದಂತಹ ಕಾರಣದಿಂದಾಗಿ ನಿನಗೆ ನನ್ನೊಂದಿಗೆ ಬರಲಾಗಲಿಲ್ಲ. ನಾನು ಹನುಮಂತ ಹಾಗೆ ಮೈಂದ ತಿಳಿದರು ನಿನ್ನ ಜೊತೆಗಿದ್ದೆವು. ಆಗ ನೀನೊಂದು ವಚನ ಕೊಟ್ಟಿದ್ದೆ. ದುಃಖಿಸುತ್ತಿದ್ದಂತಹ ನಿಮ್ಮಲ್ಲಿಗೆ ಬಂದು ಬರುವ ಯುಗದಲ್ಲಿ ನಿಮಗೆ ದರ್ಶನವನ್ನೀಯುತ್ತೇನೆ ಎಂದು ಅಭಯವನ್ನಿತ್ತಿದ್ದೆ. ಹೌದು ಸ್ವಾಮಿ, ಅಲ್ವೇ? ಸತ್ಯ. ಆ ಮಾತನ್ನು ಈಗ ನಾನು ನೆರವೇರಿಸಿದ್ದೇನೆ, ಸರಿಯಲ್ವೇ? ಇದರ ಜೊತೆಗೆ ರಾವಣಾದಿ ಧೂರ್ತರನ್ನು ಕೊಂದಂತಹ ಸಂದರ್ಭ ಸಂತೋಷದಲ್ಲಿದ್ದಾಗ ಎಲ್ಲರಲ್ಲಿಯೂ ಹೇಳಿದೆ, ನಿಮ್ಮ ನಿಮ್ಮ ಮನದ ಅಭೀಷ್ಟ ಏನಿದೆ ಎಲ್ಲವನ್ನು ಹೇಳಿ ಈಡೇರಿಸುತ್ತೇನೆ ಎಂಬುದಾಗಿ. ಎಲ್ಲರೂ ಬಂದು ಅವರವರ ಅಭೀಷ್ಟೆಯನ್ನು ಹೇಳಿ ಈಡೇರಿಸಿಕೊಂಡು ಹೋದರು. ನಿಜ. ನೀನೇನು ಕೇಳಿಕೊಂಡೆ? ಮಲ್ಲ ಯುದ್ಧದಲ್ಲಿ ನನ್ನನ್ನು ಧನಿಸಬೇಕು. ಸತ್ಯ. ಆವಾಗ ನಾನು ಹೇಳಿದಂತಹ ಮಾತು, ಜಾಂಬವ ದೇವ ನೀನೀಗ ನನಗೆ ಜಾಂಬವ ದೇವ, ನಿನ್ನೊಂದಿಗೆ ನಾನು ಯುದ್ಧ ಮಾಡುವಂತಿಲ್ಲ. ಮುಂದಿನ ಯುಗದಲ್ಲಿ ಮಲ್ಲ ಯುದ್ಧವನ್ನು ನಡೆಸಿ ನಿನ್ನನ್ನು ತಣಿಸುತ್ತೇನೆ ಎಂಬುದಾಗಿ ನಿನಗೆ ಅಭಯವನ್ನೂ ಇಟ್ಟಿದ್ದೆ. ದೇವರನ್ನು ಭಕ್ತರು ಮರೆತರೋ ಭಕ್ತರನ್ನು ದೇವರನ್ನು ಮರೆಯುವುದಿಲ್ಲ. ಸರಿಯಾದ ಮಾತಲ್ಲವೇ? ಈ ಸಮಂತಕ ಮಣಿಯು ಈ ಎಲ್ಲ ನಮ್ಮ ಮಾತನ್ನು ನೆರವೇರಿಸುವುದಕ್ಕೆ ಒಂದು ನಿಮಿತ್ತವಾಯಿತು. ಪ್ರಸ್ತುತವಾಗಿ ಈ ಸಮಂತಕ ರತ್ನದ ಅಪಹರಣವಾದಂತಹ ಒಂದು ಅಪವಾದ ನನ್ನ ಮೇಲೆ ಬಂದಿದೆ. ಅದನ್ನು ನಿನಗೆ ನೀಡಬೇಕು. ಜಾಂಬವ, ರಾಮರೂಪವನ್ನು ಕಣ್ತುಂಬ ಕಂಡೆಯಲ್ಲ? ಹೌದು. ಸಂತೋಷಗೊಂಡೆಯಲ್ಲ? ಆನಂದವಾಯಿತು. ಇನ್ನು ನನ್ನದಾದಂತಹ ಕೃಷ್ಣ ರೂಪವನ್ನೇ ಧರಿಸುತ್ತೇನೆ. ಆದಿದೇವರ ದೇವ ನಿನ್ನೊಡನೆ ಮುಳಿದು ನಾ ಕಾದಿದ ಪರಾದ ಪರಿಗಾರ ಕೆನ್ನಯ್ಯ ಸತ್ಯ ಮೋದದಿಂದೀಗನರು ಜಾಂಬವದಿ ಎಂಬವರ ಸಾದರದಿ ಸ್ವೀಕರಿಸುವುದು ಆದಿದೇವರ ದೇವ. ನಿನ್ನನ್ನು ನಾನು ಬೈದೆ, ಹೊಡೆಯುವುದಕ್ಕೆ ಕೈ ಎತ್ತಿದೆ. ಅಕ್ಷಮ್ಯ ಅಪರಾಧ ಮಾಡಿದೆ ಅಂತ ನನ್ನ ಮನಸ್ಸು ಒತ್ತಿ ಹೇಳ್ತಾ ಇದೆ. ನಿನ್ನ ಇಚ್ಛೆ ಆಗಿತ್ತು. ಗೊತ್ತಾಗುವಾಗ ಹೊತ್ತಾಗಿ ಹೋಯಿತು. ಪೆಟ್ಟು ತಿಂದದ್ದು ಆಯ್ತು, ಹೊಡೆದದ್ದು ಆಯ್ತು. ದೇವ್ರೆ, ನಾನು ಮಾಡಿದ ತಪ್ಪಿನ ಪರಿಮಾರ್ಜನೆಗಾಗಿ ಆ
ಸಮಂತಕ ರತ್ನವನ್ನು ಕೊಡುವುದರ ಜೊತೆಯಲ್ಲಿ ನನ್ನ ಮಗಳು ಜಾಂಬವತಿ ಆ ಕನ್ಯಾ ರತ್ನವನ್ನು ಕೈ ಎತ್ತಿ ಕೊಡ್ತೇನೆ, ಸ್ವೀಕರಿಸಿ. ಈಗಾಗಲೇ 6 ಕನ್ಯಾ ರತ್ನಗಳು ನನ್ನ ಸುಪರ್ದಿಯಲ್ಲಿವೆ, ಸ್ವೀಕರಿಸಬಹುದು ತಾನೆ. ದೇವರಿಗೆ ಹಾ ಎಷ್ಟು ಕೊಟ್ಟರೂ ಕಡಿಮೆ. ಸಮುದ್ರ ಹಾ. ಎಲ್ಲೋ ಹುಟ್ಟಿದಂತಹ ಹೊಳೆ ನನ್ನನ್ನು ಸೇರುವುದು ಬೇಡ ಅಂತ ಹೇಳ್ತದ. ಹಾ ಹಾ ಸೇರಿಸಿಕೊಳ್ಳುತ್ತದೆ. ಹೌದಲ್ಲ? ಹ್ಮ್. ಹಾಗೆ ಹಾ. ಎಲ್ಲ ಜೀವರನ್ನು ಕಾಯಬೇಕಾದಂತಹ ದೇವ ನೀನು. ಎಲ್ಲೋ ಸಿಕ್ಕಿದಂತಹ ನನ್ನ ಮಗಳನ್ನು, ಹಾ. ಹಾಗೆ ಮಗಳು ಪ್ರೀತಿಯಿಂದ ಸಾಕುತ್ತಿದ್ದಂತಹ ಆ ಮಗು ಪ್ರವೀರನನ್ನು ಹಾ ಲೋಕ ಬಂಧುವಾದಂತಹ ನನಗೆ ಒಪ್ಪಿಸ್ತೀನಿ. ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಹಾ. ಶಾಂಭವರೇ, ದೇವ್ರೇ, ರಾಮ ಧ್ಯಾನದಿಂದ ಕಾಲವನ್ನು ಕಳೆದವರು ನೀವು. ಆದ್ರೆ ಒಂದು ಪ್ರಶ್ನೆ, ಏನು? ಈ ಅಪವಾದ ನಿಮಗೆ ಯಾಕೆ ಬಂತು? ಚೌತಿಯ ದಿನ ಚಂದ್ರನನ್ನು ನೋಡಬಾರದು. ಹಾ. ಚಂದ್ರನನ್ನು ನೋಡಿದ್ರೆ ಅಪವಾದ ತಪ್ಪುವುದಿಲ್ಲ. ಹಾ. ಯಾಕೆಂದ್ರೆ ಹಾ. ಚೌತಿಯ ದಿನ ಗಣಪತಿಯು ಹಾ. ಭಕ್ತರು ಕೊಟ್ಟಂತಹ ಉಂಡೆ, ಓಲಿಗೆ ಇತ್ಯಾದಿಗಳನ್ನೆಲ್ಲ ಸ್ವೀಕರಿಸ್ತಾ ಬಂದಾಗ ಹಾ. ನಡೆಯಲಿಕ್ಕಾಗ್ಲಿಲ್ವಂತೆ. ಹಾ. ಕುಂದುತ್ತಾ ನಡೆಯುವುದನ್ನು ಕಂಡಂತ ಚಂದ್ರ ನಕ್ಕನಂತೆ. ಓಹ್. ಚಂದ್ರ ನಗುವುದನ್ನು ಕಂಡು ತನ್ನ ದಾಡೆಯನ್ನು ಮುರಿದು ಚಂದ್ರನಿಗೆ ಎಸೆದನಂತೆ. ಹಾ. ಆಗ ಚಂದ್ರ ಮೋಡದ ಮರೆಗೆ ಹೋದನಂತೆ. ಹಾ. ಮೋಡದ ಮರೆಗೆ ಹೋದೆಯ ಚಂದ್ರ, ನಿನ್ನ ಮುಖವನ್ನು ಯಾರು ಚೌತಿಯ ದಿನ ನೋಡಬಾರದು. ಎಲ್ಲಿಯಾದ್ರೂ ನೋಡಿದ್ರು ಎಂದಾದ್ರೆ ಅವರಿಗೆ ಅಪವಾದ ತಪ್ಪದೇ ಇರಲಿ, ಬರಲಿ ಎಂದು ಹೇಳಿದರು. ಹಾಗಿದ್ರೆ ನೀನು ಚಂದ್ರನನ್ನ ಕಂಡ ಕಾರಣ ಕೊಲೆಗಾರ ಹೀಗೆನ್ನುವಂತಹ ಅಪವಾದ ಬಂದಿರಬೇಕು. ಕಳ್ಳನು ಎನ್ನುವಂತ ಅಪವಾದ ಬಂತು. ದೇವ್ರೆ, ಮುಂದಿನ ಜನಾಂಗ ಎಲ್ಲಾದ್ರೂ ಚೌತ್ಯ ದಿನ ಚಂದ್ರನನ್ನು ಕಂಡ್ರೆ, ಹಾ. ಅಪವಾದ ಬಂದ್ರೆ ಹಾ. ಅದಕ್ಕೆ ಪರಿಹಾರ ಏನು? ವಿಘ್ನೇಶನನ್ನು ಭಜಿಸಿದ್ರಾಯ್ತು, ಅಪವಾದ ಹೋಗುತ್ತದೆ, ಸತ್ಯ ತಿಳಿಯಲ್ಪಡುತ್ತೆ. ಜೊತೆಯಲ್ಲಿ ಈ ಕಥೆ ಕೇಳಿದ್ರೆ ಸಾಕಾಗುದಿಲ್ಲ, ಭಜನೆ ಹಾಡಿದ್ರೆ ಸಾಕು. ಸಮಂತಕ ರತ್ನದ ಈ ಕಥೆ. ಹೌದು. ಈ ಕಥೆಯನ್ನು ಯಾರು ಕೇಳ್ತಾರೋ, ಯಾರು ಹಾಡುತ್ತಾರೋ ಅವರೆಲ್ಲರಿಗೆ ಅಪವಾದ ಬಂದರೂ ಹೋಗಲಾಗುತ್ತದೆ. ಮಾತ್ರವಲ್ಲ, ಅವರಿಗೆ ಅಪರಿಮಿತವಾದಂತಹ ಪುಣ್ಯವೂ ಲಭಿಸಲ್ಪಡುತ್ತದೆ. ದೇವ್ರೆ, ನಿನ್ನ ದರ್ಶನ ಭಾಗ್ಯದಿಂದ ನಾನು ಪುನೀತನಾದೆ. ಹಾ. ಮತ್ತೆ ಸುಸ್ಥಳವನ್ನು ಅರಸಿ ಹಾ. ನಿನ್ನ ಕುರಿತಾಗಿ ಧ್ಯಾನವನ್ನು ಮಾಡ್ತಾ ಇರ್ತೇನೆ. ನನ್ನನ್ನು ಜಾಬವ ದೇವ. ಅನುಗ್ರಹಿಸಿ. ಕಲ್ಪಾಂತ್ಯದವರೆಗೆ ರಾಮಧ್ಯಾನವನ್ನು ಮಾಡುತ್ತಾರೆ, ಕಾಲವನ್ನು ಕಳೆಯಬೇಕು. ಕಲ್ಪಾಂತ್ಯದಲ್ಲಿ ದಿವ್ಯವಾದಂತಹ ಸಾನ್ನಿಧ್ಯವನ್ನು ಕರುಣಿಸುತ್ತೇನೆ. ಜಯ ದೇವ, ಜಯ ದೇವ. ಜಾಂಬವಂತವನ್ನು, ಹಾಗೆಯೇ ಜಾಂಬವಂತನು ನೀಡಿರುವಂತಹ ಜಾಂಬವತಿಯನ್ನು, ಪುತ್ರನಾಗಿರುವಂತಹ ಪ್ರವೀರನನ್ನು ಪಡೆದುಕೊಂಡು ಬಂದಿದ್ದೇನೆ. ಅಗ್ರಜನಿಗೆ ವಿಚಾರವನ್ನು ತಿಳಿಸಿದ್ದು ಆಯಿತು, ಸತ್ರಾಜಿತನಿಗೆ ಸಮಂತಕರತ್ವವನ್ನು ಒಪ್ಪಿಸಿದ್ದು ಆಯಿತು. ತಪ್ಪನ್ನು ಒಪ್ಪಿಕೊಂಡ ಸತ್ರಾಜಿತ ಮಾತ್ರವಲ್ಲ, ಪರಿವಾರ್ಚನೆಗಾಗಿ ತನ್ನ ಮಗಳಾಗಿರುವಂತಹ ಸತ್ಯಭಾಮೆಯನ್ನೇ ನಾನು ಕೊಟ್ಟ. ಹಿಂದೆ ನಾನು ಹೋದದ್ದು ಹೀಗೆ, ಮಣಿ ಹೇಗುಂಟಂತ ಕೇಳಿದ್ದು ಸತ್ಯಭಾಮೆಯನ್ನು. ಆಕೆಯನ್ನು ನೋಡಿದಷ್ಟು ಮತ್ತೆ ನೋಡಬೇಕೆನ್ನುವಂಥ ಮನಸ್ಸಾಗುತ್ತಾ ಇತ್ತು. ಆತ ಸಮಂತಕ ಮಣಿಯನ್ನು ತೋರಿದ. ಉಗ್ರಸೇನನಿಗೆ ಇರಲಿ ಕೊಡು ಅಂತ ಕೇಳಿದ. ಅಂತೂ ಆ ಮಣಿಯೂ ಸಿಕ್ಕಿತು, ಈ ಮಣಿಯೂ ಸಿಕ್ಕಿತು. ಸತ್ರಾಜಿತನಿಗೆ ಕೊಟ್ಟಿದ್ದೇನೆ. ಅವನು ಎಷ್ಟರ ತನಕ ಧರಿಸ್ತಾನೋ ಅದು ಮತ್ತೆ ಎಲ್ಲಿಗೆ ಹೋಗುತ್ತದೆಯೋ ಕಾಲವೇ ಉತ್ತರಿಸಬೇಕಷ್ಟೇ. ಅಂತೂ ಸಮಂತಕ ರತ್ನ, ಜಾಂಬವತಿ ಕಲ್ಯಾಣ ಎಂದು ಕರೆಯಲ್ಪಡುವಂಥ ಶ್ರೀರಾಮ ದರ್ಶನ ಎನ್ನುವಂಥ ಆಖ್ಯಾನವನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾಯಿತು. ಅಂತೂ ಜಾಂಬವತನ ಜೊತೆಗೆ ಹೋರಾಡುತ್ತಾ ಶತಮಾನ ಸಂಭ್ರಮವನ್ನು ಪೂರೈಸಿದಂತಾಯಿತು. 100 ಬಾರಿ ಹೊಡೆದದ್ದು ನಾನು ಮಲ್ಲಯುದ್ಧದ ಮೂಲಕ. ಯಾಕೆಂದರೆ ಜಾಂಬವಂತನನ್ನು ತಣಿಸುವುದಕ್ಕಾಗಿ. ಸರಿ, ಅಂತೂ ಈಗ ಸುಖಾಂತ್ಯವಾಯಿತು ತಾನೇ. ಈ ಆಖ್ಯಾನವನ್ನು ಕೇಳಿದಂಥ ಸರ್ವರಿಗೂ, ಹಾಗೆಯೇ ಈ ಆಖ್ಯಾನವನ್ನು ಮಾಡುವುದಕ್ಕೆ ಕಾರಣರಾಗಿರುವಂತಹ ಸರ್ವರಿಗೂ ಆ ದೇವರು ಇಷ್ಟಾರ್ಥ ಸಿದ್ಧಿಯನ್ನು ನೀಡಲಿ. ಭದ್ರಂ ಶುಭಂ ಮಂಗಳಂ. ಧರೆಯೋಳು ಬೆಸರಾದ ಶ್ರೀಕಟೀಲು ಕ್ಷೇತ್ರದಲ್ಲಿ ತೊಂದಿರುತ್ತ ಧರೆಯೋಳು ಬೆಸರಾದ ಶ್ರೀಕಟೀಲು ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿರುವ ದುರ್ಗಾ ಪರಮೇಶ್ವರಿ, ಶರಣಾಗತ ಪರಿಪಾಲಕ್ಕೆ ಶುಭಕರಿ ದುರಿತ ನಿವಾರಕ್ಕೆ ಭ್ರಮರಾಂಬಿಕೆಗಳು. ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶುಭಂ ಮಂಗಳಂ.